ಹರೇ ಕೃಷ್ಣ ಎಲ್ಲ ಭಕ್ತರಿಗೆ ಭಗವದ್ಗೀತೆ 2ನೇ ಹಂತದ ತರಗತಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೀನಾ ಮಾತಾಜಿ, ಸ್ಪಾಟ್ಲೈಟ್ ಫಾರ್ ಎವ್ರಿ ಒನ್ ಮಾಡಿ. नमो विष्णुपदाय कृष्णप्रेष्ठाय भूतले श्रीमते भक्तिवेदांत स्वामी इति नामिने। नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्यादिशतारिणे। जय श्री कृष्ण चैतन्य प्रभु नित्यानंद श्री अद्वैता गदाधरा श्रीवासादि गौर भक्त वृंदा। हरे कृष्णा कृष्ण कृष्णा हरे हरे, हरे राम 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 हरे हरे। हरे कृष्णा कृष्ण कृष्णा हरे हरे, हरे राम 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 हरे हरे। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपगदा मह्यं ददाति सुपदान्तिकम्। वन्देऽहं श्रीगुरु श्रीयुतपदकमलं श्रीगुरुन् वैष्णवांश्च श्रीरूपं साग्रजातं सगणरघुनाथान्वितं तं साजीवम् साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सगणललिता श्रीविशाखान्वितांश्च। हे कृष्णा करुणा सिन्धु दीनबन्धु जगत्पते गोपेशा गोपिका कान्ता राधा कान्ता नमोस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंदा। हरे कृष्णा कृष्ण कृष्णा हरे हरे, हरे राम 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 हरे हरे। हरे कृष्णा कृष्ण कृष्णा हरे हरे, हरे राम 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 हरे हरे। हरे कृष्णा कृष्ण कृष्णा हरे हरे, हरे राम 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 हरे हरे। श्री श्री राधा गोविंद की जय, श्री श्री गौरी निताई की जय, श्रील प्रभुपाद की जय। ಹರೇ ಕೃಷ್ಣ ಎಲ್ಲ ಭಕ್ತರಿಗೆ ಭಗವದ್ಗೀತೆ 2ನೇ ಹಂತದ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ನಾವಿವತ್ತು ಮೊದಲನೇ ಅಧ್ಯಾಯವನ್ನು ನೋಡೋಣ. ಮೊದಲನೇ ಅಧ್ಯಾಯ ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಅಂದ್ರೆ ಇಲ್ಲಿ ಅರ್ಜುನ ವಿಷಾದ ಯೋಗ, ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಓಕೆ, ಈಗ ಮೊದಲನೇ ಶ್ಲೋಕವನ್ನು ನೋಡಿದಾದ್ರೆ ಇಲ್ಲಿ ಧೃತರಾಷ್ಟ್ರ ಸಂಜಯನಲ್ಲಿ ವಿಚಾರಿಸುವಂಥದ್ದು. ಅಂದ್ರೆ ಧೃತರಾಷ್ಟ್ರನು ಕುರುಡನಾಗಿರ್ತಾನೆ, ಅವನು ಸಂಜಯನಲ್ಲಿ ಕೇಳ್ತಾನೆ. ಅಂದ್ರೆ ಇಲ್ಲಿ ಧೃತರಾಷ್ಟ್ರನ ಒಂದು ತಾರತಮ್ಯ ಸ್ವಭಾವವನ್ನು ನೋಡ್ಬೋದು ಮೊದಲನೇ ಶ್ಲೋಕದಲ್ಲಿ. ಅಂದ್ರೆ ತನ್ನ ಮಕ್ಕಳು ಮತ್ತು ಪಾಂಡವರು ಅಂತ ಹೇಳುವಂಥದ್ದು. ಅಂದ್ರೆ ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದ್ರು ಅಂತ ಈ ರೀತಿಯಾಗಿ ಕೇಳ್ತಾರೆ.
ಧೃತರಾಷ್ಟ್ರನು ಸಂಜಯನಲ್ಲಿ ವಿಚಾರಿಸುವಂಥದ್ದು. ಧೃತರಾಷ್ಟ್ರ ಹುಟ್ಟು ಕುರುಡನಾಗಿರ್ತಾನೆ. ದುರದೃಷ್ಟವಶಾತ್ ಅವನು ಆಧ್ಯಾತ್ಮಿಕವಾಗಿ ಕೂಡ ಕುರುಡನಾಗಿರ್ತಾನೆ. ಧರ್ಮದ ವಿಷಯದಲ್ಲಿ ತನ್ನ ಮಕ್ಕಳು ತನ್ನಷ್ಟೇ ಕುರುಡರು ಎಂದು ಅವನಿಗೆ ತಿಳಿದಿತ್ತು. ದುರ್ಯೋಧನನ ಮುಂದಾಳತ್ವದಲ್ಲಿ 100 ಮಕ್ಕಳು ನಿಮ್ಗೆಲ್ಲ ತಿಳಿದಿದೆ. ಸೊ ಪಾಂಡವರು ಪಾಂಡುವಿನ ಮಕ್ಕಳು. ಪಾಂಡು ಧೃತರಾಷ್ಟ್ರನ ತಮ್ಮ. ಸೊ ಪಾಂಡವರು ಸದ್ಗುಣಿಗಳಾಗಿದ್ರು ಮತ್ತು ಧೃತರಾಷ್ಟ್ರನ ಮಕ್ಕಳು ಅನುಚಿತ ವಿಧಾನಗಳಿಂದ ಅವರ ನ್ಯಾಯಸಮ್ಮತವಾದ ರಾಜ್ಯವನ್ನು ವಶಪಡಿಸಿಕೊಂಡಿದ್ರು. ಈಗ ಕುರುಕ್ಷೇತ್ರ ಎಂಬ ಸ್ಥಳದಲ್ಲಿ ಎರಡೂ ಪಕ್ಷಗಳ ನಡುವೆ ಯುದ್ಧ ನಡೆಯಲಿದೆ. ಸೊ ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಪ್ರಭಾವವನ್ನು ಬೀರ್ತದೋ ಅಂತ ಹೇಳಿ ಧೃತರಾಷ್ಟ್ರನಿಗೆ ಏನಾಯ್ತು, ಒಂದು ಭಯ ಇತ್ತು, ಸಂದೇಹ ಇತ್ತು. ಹಾಗಾಗಿ ಅವನು ತನ್ನ ಸಹಾಯಕನಲ್ಲಿ ಯುದ್ಧ ಭೂಮಿಯಲ್ಲಿ ಏನಾಗ್ತಿದೆ ಅಂತ ಕೇಳ್ತಾನೆ. ಸಂಜಯನು ವ್ಯಾಸರ ಶಿಷ್ಯ. ಸೊ ಅವರ ಕೃಪೆಯಿಂದಾಗಿ ಅವನಿಗೆ ಆ ಒಂದು ದಿವ್ಯ ದೃಷ್ಟಿಯನ್ನು ನೀಡಿರ್ತಾರೆ ಅವರು. ಆ ವ್ಯಾಸರ ಕೃಪೆಯಿಂದಾಗಿ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದಾರೆ. ಸೊ ಆ ದಿವ್ಯ ದೃಷ್ಟಿಯಿಂದಾಗಿ ಅವರು ಏನ್ ಮಾಡ್ತಾರೆ, ಕುರುಕ್ಷೇತ್ರದಲ್ಲಿ ಏನಾಗ್ತಿದೆ ಅಂತ ಹೇಳಿ ಧೃತರಾಷ್ಟ್ರನ ಆಸ್ಥಾನದಲ್ಲಿ ಇದ್ದುಕೊಂಡು ಅದನ್ನ ವಿವರಿಸ್ತಾ ಇರ್ತಾನೆ. ಯಾರಿಗೆ? ಧೃತರಾಷ್ಟ್ರನಿಗೆ. ಇಲ್ಲಿ ಧೃತರಾಷ್ಟ್ರನು ಸಂಜಯನಲ್ಲಿ ಕೇಳುವಂಥದ್ದು, ನನ್ನ ಮಕ್ಕಳು ಅಂದ್ರೆ ಮಾಮಕಾಹ ಮತ್ತು ಪಾಂಡುವಿನ ಮಕ್ಕಳು ಪಾಂಡವಾಹ ಕುರುಕ್ಷೇತ್ರದ ಪವಿತ್ರವಾದ ಯಾತ್ರಾ ಸ್ಥಳದಲ್ಲಿ ಸೇರಿದ ನಂತರ ಏನು ಮಾಡಿದ್ರು ಅಂತೇಳಿ ಮೊದಲನೇ ಶ್ಲೋಕವನ್ನು ನೋಡಿದಾದ್ರೆ, ಈಗ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಯುಜೋತ್ಸವಃ ಮಾಮಕಾ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರನು ತನ್ನ ಸ್ವಂತ ಪುತ್ರರಿಗೆ ಪಕ್ಷಪಾತಿಯಾಗಿ ಇದ್ದನು. ಮತ್ತೆ ತನ್ನ ಯಾರು ಈ ಪಾಂಡುವಿನ ಮಕ್ಕಳು ಯಾರಿದ್ರು ಅವರನ್ನು ಈ ರೀತಿಯಾಗಿ ಭೇದ ಭಾವ ಮಾಡ್ತಾ ಇದ್ದಾನೆ. ಧೃತರಾಷ್ಟ್ರನು ಕೇಳಿದನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು? ಮಾಮಕಾಹ ಅಂದ್ರೆ ನನ್ನ ಮಕ್ಕಳು, ಪಾಂಡುವಿನ ಮಕ್ಕಳು ಪಾಂಡವಾಹ ಅಂತೇಳಿ ಈ ರೀತಿಯಾಗಿ ಅವರು ಹೋರಾಡಲು ಒಟ್ಟುಗೂಡಿದ್ರು ಎಂದು ಅವರೇ ಹೇಳಿದ್ರು. ಅವರು ಏನ್ ಮಾಡಿದ್ರು ಅಂತ ಹೇಳಿ ಅವರು ಸಂಜಯನನ್ನು ಕೇಳುವಂಥದ್ದು. ಸೊ ಹೋರಾಡ್ಬೇಕು ಅಂತ ಹೇಳಿ ಕೂಡ ಧೃತರಾಷ್ಟ್ರನೇ ಹೇಳುವಂಥದ್ದು. ಮತ್ತೆ ಪುನಃ ಯುದ್ಧ ಭೂಮಿಯಲ್ಲಿ ಇದ್ದುಕೊಂಡು ಏನ್ ಮಾಡಿದ ಅಂತ ಹೇಳಿ ಈ ರೀತಿಯಾಗಿ ಕೇಳ್ತಾರೆ. ಯಾಕೆಂತ ಹೇಳಿದ್ರೆ ಅವ್ರು ಹೋರಾಡಲು ಅವರು ಸೇರಿದ್ರು, ಇನ್ನೂ ಸಂಜಯನನ್ನು ಅವರು ಏನು ಮಾಡಿದ್ರು ಅಂತ ಕೇಳುವಂಥದ್ದು ಯಾಕೆ ಇದು ಅಂತ ಹೇಳಿದ್ರೆ, ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ರಾಜ್ಯವನ್ನು ಪಡೆಯಬೇಕೆಂದು ಅಪೇಕ್ಷೆ ಇತ್ತು. ಮತ್ತೆ ಅವನ ಮಕ್ಕಳ ಗೆಲುವಿನ ಸಾಧ್ಯತೆ ಬಗ್ಗೆ ಅನುಮಾನವಿತ್ತು. ಯಾವಾಗ್ಲೂ ಹಾಗೆ ಅಧರ್ಮದ ಹಾದಿಯಲ್ಲಿದ್ದಾಗ ಅವರಿಗೆ ಒಂದು ಭಯ ಇರುತ್ತೆ, ಇದು ಗೆಲ್ತೇವಾ ಇಲ್ವಾ ಅಂತ ಹೇಳಿ ಅಲ್ವಾ, ಆ ರೀತಿಯಾದ ಭಯ ಇತ್ತು ಇಲ್ಲಿ. ಪವಿತ್ರ ಸ್ಥಳ ಕುರುಕ್ಷೇತ್ರವು ತನ್ನ ಪುತ್ರರನ್ನು ರಾಜಿ ಮಾಡಿಕೊಳ್ಳುವ ಪ್ರಭಾವ ಬೀರಬಹುದೆಂಬ ಭಯದಿಂದ ಈ ರೀತಿಯಾಗಿ ಮತ್ತೆ ಒಂದು ಭರವಸೆ ಇತ್ತು. ಏನಂತೇಳಿ, ಈ ಪವಿತ್ರ ಕ್ಷೇತ್ರದ ಪ್ರಭಾವದ ಅಡಿಯಲ್ಲಿ ಪಾಂಡವರು ರಕ್ತಪಾತವನ್ನು ತಪ್ಪಿಸಲು ತಮ್ಮ ಹಕ್ಕನ್ನು ತ್ಯಜಿಸಬಹುದು ಅಂತ ಹೇಳಿ. ಆದ್ರೆ ಕೃಷ್ಣನ ಯೋಜನೆ ಏನಿತ್ತು ಅಂದ್ರೆ, ಧರ್ಮದ ಜನಕನೆನಿಸಿರುವ ಶ್ರೀ ಕೃಷ್ಣನೇ ಉಪಸ್ಥಿತನಾಗಿದ್ದ ಕುರುಕ್ಷೇತ್ರ ಒಂದು ಧರ್ಮ ಕ್ಷೇತ್ರವಾಗಿತ್ತು. ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸೆಯುವ ಹಾಗೆ ದುರ್ಯೋಧನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭುವು ಕಿತ್ತೆಸೆಯುತ್ತಾನೆ. ಇದೆ ಕೃಷ್ಣನಿಗೆ ಅಲ್ಲಿ ಧರ್ಮದ ಒಂದು ಸ್ಥಾಪನೆ ಮಾಡ್ಬೇಕಾಗಿತ್ತು, ಧರ್ಮವನ್ನು ಹೋಗ್ಲಾಡ್ಸ್ಬೇಕಿತ್ತು. ಹಾಗಾಗಿ ಅವನು ಯುದ್ಧ ಆಗ್ಬೇಕು ಅಂತೇಳಿ ಅಪೇಕ್ಷೆ ಮಾಡುವನು. ಸೊ ಇಲ್ಲಿ ಉಳಿದ ಅಧ್ಯಾಯಗಳು ಈಗ 2ರಿಂದ 18ನೇ ಅಧ್ಯಾಯಗಳು ಏನು ನೋಡ್ತೀರಾ, ಇದು ಸಂಜಯನ ವಿಚಾರಣೆ, ಸಂಜಯನ ವಿವರಣೆ, ಯುದ್ಧ ಭೂಮಿಯಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಧೃತರಾಷ್ಟ್ರನ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದೆ. ಮೊದಲಿಗೆ ಸಂಜಯ ವಿವರಿಸುವಂಥದ್ದು ದುರ್ಯೋಧನನ ಒಂದು ಕೃತ್ಯಗಳನ್ನು. ಅವನಿಗೆ ಯುದ್ಧ ಭೂಮಿಯಲ್ಲಿ ರಾಜಿ ಒಪ್ಪಂದದಲ್ಲಿ ಧೃತರಾಷ್ಟ್ರನ ಭಯ ಇದ್ದಂತೆ, ಅಂದ್ರೆ ಧೃತರಾಷ್ಟ್ರನಿಗೆ ಒಂದು ಭಯ ಇರ್ತದೆ, ಎಲ್ಲಿ ದುರ್ಯೋಧನ ರಾಜಿ ಮಾಡಿಕೊಳ್ತಾನೆ ಅಂತ ಹೇಳಿ. ಆದ್ರೆ ದುರ್ಯೋಧನನಿಗೆ ಯುದ್ಧದಲ್ಲಿ ರಾಜಿ ಮಾಡಿಕೊಳ್ಳುವ ಯಾವ ಆಲೋಚನೆ ಇರೋದಿಲ್ಲ. ಈಗ ನೀವು ಇಲ್ಲಿ 2ರಿಂದ 11ನೇ ಶ್ಲೋಕದಲ್ಲಿ ನೋಡುದಾದ್ರೆ, ಮೊದಲನೇ ಅಧ್ಯಾಯದ 2ನೇ ಶ್ಲೋಕದಿಂದ 11ನೇ ಶ್ಲೋಕದಲ್ಲಿ
ದುರ್ಯೋಧನನ ಭಯ ಮತ್ತು ಸೈನ್ಯವನ್ನು ವಿವರಿಸುವಲ್ಲಿ ರಾಜತಾಂತ್ರಿಕತೆ. ದುರ್ಯೋಧನ ತನ್ನ ಗುರು ದ್ರೋಣಾಚಾರ್ಯರ ಬಳಿಗೆ ಹೋಗುವಂಥದ್ದು, ಹೋಗ್ಬಿಟ್ಟು ಹೇಳುವಂಥದ್ದು ಪಾಂಡವರ ಸೇನೆಯನ್ನು ವಿವರಿಸ್ತಾನೆ ಹಾಗೂ ತನ್ನ ಸೇನೆಯನ್ನು ಆ ಒಂದು ಹೋಲಿಕೆ ಮಾಡಿ ವಿವರಿಸುವಂಥದ್ದು. ಶ್ಲೋಕ 2ರಲ್ಲಿ ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಂ ಉಪಸಂಗಮ್ಯ ರಾಜ ವಚನಮಬ್ರವೀತ್. ಸಂಜಯನು ಹೇಳಿದ, ರಾಜನೇ, ಪಾಂಡುಪುತ್ರರ ಸೇನಾ ವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಈ ಕೆಳಗಿನ ಮಾತುಗಳನ್ನು ಹೇಳಿದನು. ದುರ್ಯೋಧನ ದ್ರೋಣಾಚಾರ್ಯರ ಬಳಿಗೆ ಹೋಗ್ತಾನೆ, ಪಾಂಡವರ ಸೇನೆಯನ್ನು ನೋಡಿ ಈ ರೀತಿಯಾಗಿ ಹೇಳ್ತಾನೆ. ಇದು ನೀವು ಶ್ಲೋಕ 3ರಿಂದ 11ನೇ ಶ್ಲೋಕದವರೆಗೆ ನೋಡ್ಬೋದು. ಶ್ಲೋಕ 3ರಿಂದ 6, ಈಗ 3ರಿಂದ 6ನೇ ಶ್ಲೋಕದಲ್ಲಿ ಪಾಂಡವರ ಸೇನೆಯ ಕುರಿತಾಗಿ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳುವಂಥದ್ದು. ದ್ರೋಣಾಚಾರ್ಯರ ಬಳಿಗೆ ಹೋಗಿ ಹೇಳ್ತಾನೆ. ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯಾಂ ಮಹತೀಂ ಚ ಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇನ ಧೀಮತಾಂ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹರೂಪನಾಗಿ ರಚಿಸಿರುವ ಈ ಪಾಂಡುಪುತ್ರರ ಸೈನ್ಯವನ್ನು ನೋಡಿ. ಶ್ಲೋಕ 4ರಲ್ಲಿ ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಿಲ್ಲಾಳುಗಳು ಈ ಸೈನ್ಯದಲ್ಲಿದ್ದಾರೆ. ಯುಯುಧಾನ, ವಿರಾಟ ಮತ್ತು ದ್ರುಪದರಂತಹ ಮಹಾರಥರಿದ್ದಾರೆ. ಶ್ಲೋಕ 5ರಲ್ಲಿ ದೃಷ್ಟಕೇತು ಚೇಕಿತಾನ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯನಂತಹ ಮಹಾನ್ ವೀರರು, ನರಪುಂಗವರು ಇದ್ದಾರೆ. ಇಲ್ಲಿ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ, ಪಾಂಡವರ ಸೇನೆಯ ಕುರಿತಾಗಿ ಹೇಳ್ತಾ ಇದ್ದಾನೆ. ಇನ್ನು 6ನೇ ಶ್ಲೋಕದಲ್ಲಿ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಪತ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಬಲಶಾಲಿ ಯುಧಾಮನ್ಯು, ಬಹುಶಕ್ತಿವಂತನಾದ ಉತ್ತಮೌಜ, ಸುಭದ್ರೆಯ ಮಗ, ದ್ರೌಪದಿಯ ಪುತ್ರರು ಇವರೆಲ್ಲ ಇದ್ದಾರೆ. ಇವರೆಲ್ಲ ಮಹಾರಥರು. ಪಾಂಡವರ ಸೇನೆಯನ್ನು ನೋಡ್ಬಿಟ್ಟು ದುರ್ಯೋಧನನಿಗೆ ಏನಾಗುತ್ತೆ, ಆಂತರಿಕವಾಗಿ ಭಯ ಆಗುತ್ತೆ. ಆದ್ರೆ ರಾಜಕೀಯವಾಗಿ ಗುರುಗಳಾದ ದ್ರೋಣಾಚಾರ್ಯರ ಮೇಲಿನ ಗೌರವದಿಂದ ತಾನು ವೈಯಕ್ತಿಕವಾಗಿ ಬಂದಿದ್ದೇನೆ ಎಂದು ತೋರಿಸಿ ತನ್ನ ಭಯವನ್ನು ಮರೆ ಮಾಡಿದನು. ದುರ್ಯೋಧನ ದ್ರೋಣಾಚಾರ್ಯರ ದೋಷಗಳನ್ನು ಎತ್ತಿ ತೋರಿಸೋದಕ್ಕೆ ಬಯಸ್ತಾನೆ. ದೃಷ್ಟದ್ಯುಮ್ನ ದ್ರೋಣಾಚಾರ್ಯರನ್ನು ಕೊಲ್ತಾನೆ ಅಂತ ತಿಳಿದಿದ್ರು ಕೂಡ ದ್ರೋಣಾಚಾರ್ಯರು ಏನ್ ಮಾಡ್ತಾರೆ, ದೃಷ್ಟದ್ಯುಮ್ನನಿಗೆ ಈ ಒಂದು ಯುದ್ಧ ವಿದ್ಯೆಯನ್ನು ಕಲಿಸಲು ಒಪ್ಪಿರುವಂಥದ್ದು. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ದೃಷ್ಟದ್ಯುಮ್ನ ದ್ರುಪದನ ಮಗನಾಗಿರ್ತಾನೆ. ದ್ರುಪದನಿಗೂ ದ್ರೋಣಾಚಾರ್ಯರಿಗೂ ಒಂದು ರಾಜಕೀಯ ಕಲಹ ಆಗಿರುತ್ತದೆ. ಹಾಗಾಗಿ ದ್ರುಪದ ಹೇಳುವಂಥದ್ದು ಅಂದ್ರೆ ಈ ದ್ರೋಣಾಚಾರ್ಯರನ್ನು ಕೊಲ್ಲುವಂತ ಮಗನನ್ನು ಪಡೆಯಬೇಕು ಅಂತ ಹೇಳಿ. ಹಾಗೆ ದೃಷ್ಟದ್ಯುಮ್ನ ಮತ್ತು ದ್ರೌಪದಿ ಬರುವಂಥದ್ದು ಆ ಒಂದು ಯಜ್ಞ ಮಾಡುವುದರಿಂದ. ಹಾಗೆ ಅದು ಗೊತ್ತಿದ್ರು ಕೂಡ ದ್ರೋಣಾಚಾರ್ಯರು ಏನ್ ಮಾಡ್ತಾರೆ, ದೃಷ್ಟದ್ಯುಮ್ನನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಲು ಒಪ್ತಾರೆ. ಯಾಕಂದ್ರೆ ಅವರು ಗುರುಗಳಾಗಿರ್ತಾರೆ. ಗುರುಗಳು ಯಾವಾಗ್ಲೂ ಕೂಡ ಎಲ್ಲರಿಗೂ ಕೂಡ ಸಮಾನವಾಗಿ ವಿದ್ಯೆಯನ್ನು ಕಲಿಸೋದಕ್ಕೆ ಮುಂದಿರ್ತಿದ್ರು ಹಿಂದಿನ ದಿನಗಳಲ್ಲಿ. ಹಾಗೆ ಅಂದ್ರೆ ಅವರು ಸಾವಿಗೆ ಹೆದರ್ತಾ ಇರ್ಲಿಲ್ಲ ಹೇಳಿ ಈ ಒಂದು ನೋಡು. ತನ್ನ ಪ್ರೀತಿಯ ವಿದ್ಯಾರ್ಥಿಗಳಾದ ಪಾಂಡವರೊಂದಿಗೆ ಯುದ್ಧದಲ್ಲಿ ದ್ರೋಣಾಚಾರ್ಯರು ಅದೇ ರೀತಿ ಉದಾರರಾಗಿರಬಾರ್ದು ಎಂದು ದುರ್ಯೋಧನ ಬಯಸಿದನು. ಅದೇ ರೀತಿ ಇಲ್ಲಿ ಪಾಂಡವರಿಗೆ ಒಂದು ಅವರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಈ ರೀತಿಯಾಗಿ ದುರ್ಯೋಧನನಿಗೆ ದ್ರೋಣಾಚಾರ್ಯರನ್ನು ಕೋಪಗೊಳಿಸುವ ಉದ್ದೇಶ ಇತ್ತು. ಯಾಕೆಂತ ಹೇಳಿದ್ರೆ ಯಾವಾಗ ನಮ್ಗೆ ನಮ್ಮ ಶತ್ರುಗಳ ಬಗ್ಗೆ ಹೇಳಿದಾಗ ಏನಾಗ್ತದೆ, ಸಿಟ್ಟು ಬರುತ್ತೆ. ಹಾಗೆ ಇಲ್ಲಿ ದುರ್ಯೋಧನನ ಒಂದು ರಾಜಕೀಯ ಒಂದು ಏನ್ ಹೇಳ್ತಾರೆ ಮನಸ್ಥಿತಿ ಅಂದ್ರೆ ದ್ರೋಣಾಚಾರ್ಯರಿಗೆ ಸಿಟ್ಟು ಬರೆಸುವ ಹಾಗೆ ಹೇಳುವಂಥದ್ದು ಏನಂತೇಳಿ ಪಾಂಡವರ ಕುರಿತಾಗಿ ಹೇಳ್ತಾನೆ. ದ್ರೋಣಾಚಾರ್ಯರು ಶಿಕ್ಷಕರಾಗಿರ್ತಾರೆ, ಯೋಧರಾಗಿರ್ತಾರೆ. ಅವರ ಉನ್ನತ ಸ್ಥಾನವನ್ನು ಪಾಂಡವರು ಪರಿಗಣಿಸ್ಲಿಲ್ಲ. ಅಹಂಕಾರದಿಂದ ತಮ್ಮ ಸೈನ್ಯದೊಂದಿಗೆ ಬಂದು ಅಗೌರವವನ್ನು ತೋರಿಸ್ತಿದ್ದಾರೆ ಅಂತೇಳಿ ದುರ್ಯೋಧನ ದ್ರೋಣಾಚಾರ್ಯರಿಗೆ ಪಾಂಡವರ ಕುರಿತಾಗಿ ಹೇಳುವಂಥದ್ದು.
ದ್ರೋಣಾಚಾರ್ಯರು ಪಾಂಡವರ ಸೈನ್ಯದ ಬಗ್ಗೆ ದುರ್ಯೋಧನ ಭಯ ಪಡ್ತಿದ್ದಾನೆ ಅಂತ ಭಾವಿಸ್ಬೋದು ಅಂತೇಳಿ ತಿಳಿದು ದುರ್ಯೋಧನ ಏನ್ ಮಾಡ್ತಾನೆ, ತನ್ನ ಆಂತರಿಕ ಭಯವನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ತನ್ನ ಸೈನ್ಯದ ಬಗ್ಗೆ ಧೈರ್ಯವಾಗಿ ಹೇಳ್ತಾನೆ. ಇದು ನೀವು ಶ್ಲೋಕ 7ರಿಂದ 9ನೇ ಶ್ಲೋಕದಲ್ಲಿ ನೋಡ್ಬೋದು. ದುರ್ಯೋಧನನ ಸೇನೆಯ ಕುರಿತಾಗಿ ಹೇಳ್ತಾನೆ. ಈಗ अस्माकं तु विशिष्टा ये तानि बोधा द्विजोत्तम नायका मम सैन्यस्य सैन्यार्थं तान् ब्रवीमि ते. ಬ್ರಾಹ್ಮಣೋತ್ತಮರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ. ಶ್ಲೋಕ 8ರಲ್ಲಿ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂ ಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತೆಸ್ತಥೈವ ಚ. ಇಲ್ಲಿರುವವರು ತಾವು, ಭೀಷ್ಮರು, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವರು. ಶ್ಲೋಕ 9ರಲ್ಲಿ ಅನ್ಯೇಚ ಬಹವ ಶೂರ ಮದರ್ತೆ ತ್ಯಕ್ತ ಜೀವಿತ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರಶಸ್ತ್ರಗಳನ್ನು ಹೊಂದಿರುವವರು, ಎಲ್ಲರೂ ಯುದ್ಧ ವಿಶಾರದರು. ಇಲ್ಲಿ ನೋಡ್ಬೋದು ಏನ್ ಹೇಳ್ತಾ ಇದಾರೆ, ತನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರಾದ ತಾವು ಅಂದ್ರೆ ದ್ರೋಣಾಚಾರ್ಯರು, ಭೀಷ್ಮರು, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲ ಯಾವಾಗ್ಲೂ ಯುದ್ಧದಲ್ಲಿ ವಿಜಯಿಗಳಾಗುವರು. ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಅಂದ್ರೆ ಮದರ್ತೆ ತ್ಯಕ್ತ ಜೀವಿತಾಹ ಏನ್ ಹೇಳ್ತಾ ಇದಾರೆ ಇಲ್ಲಿ ಅಂದ್ರೆ, ಪರೋಕ್ಷವಾಗಿ ಇದ್ರ ಅರ್ಥ ಏನಂದ್ರೆ ಅವರು ಪಾಪಿ ದುರ್ಯೋಧನನ ಪಕ್ಷ ವಹಿಸಿದ್ದಕ್ಕಾಗಿ ಖಂಡಿತವಾಗಿ ಸಾಯ್ತಾರೆ ಅನ್ನೋದನ್ನ ಹೇಳಿರ್ತಾನೆ ದುರ್ಯೋಧನ. ಇನ್ನು ಅನೇಕ ಮಂದಿ ವೀರರಿದ್ದಾರೆ, ಅವರೆಲ್ಲ ವಿವಿಧ ಅಸ್ತ್ರಶಸ್ತ್ರಗಳನ್ನು ಹೊಂದಿರೋರು, ಎಲ್ಲರೂ ಯುದ್ಧ ವಿಶಾರದ. ಈಗ ಶ್ಲೋಕ 10-11ರಲ್ಲಿ ಕಂಪ್ಯಾರಿಸನ್ ಅಂದ್ರೆ ಹೋಲಿಕೆ ಮಾಡ್ತಾ ಇದ್ದಾನೆ ದುರ್ಯೋಧನ. ಏನಂತ ಹೇಳಿ, ಪಾಂಡವರ ಸೈನ್ಯ ಮತ್ತು ಕೌರವರ ಸೈನ್ಯ ಬಗ್ಗೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ನಮ್ಮ ಶಕ್ತಿಯು ಅಳತೆಯನ್ನು ಮೀರಿತು ಮತ್ತು ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆ ಇದೆ. ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೂ ಮಿತವಾದದ್ದು. ಶ್ಲೋಕ 11 ಅಯನೇಷು ಚ ಸರ್ವೇಷು ಯಥಾ ಭಾಗಂ ಅವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಸೈನ್ಯ ವ್ಯೂಹವನ್ನು ಪ್ರವೇಶಿಸಲು ಇರುವ ಆಯಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ನಿಂತಿರುವ ನೀವು ಈಗ ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು. ಇಲ್ಲಿ ದುರ್ಯೋಧನ ಹೇಳುವಂಥದ್ದು, ನಮ್ಮ ಶಕ್ತಿಯು ಅಳತೆಯನ್ನು ಮೀರಿತು, ಅಪರ್ಯಾಪ್ತಂ ಅಂತ ಹೇಳ್ತಾರೆ. ಮತ್ತು ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆ ಇದೆ. ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೂ ಮಿತವಾದದ್ದು, ಪರ್ಯಾಪ್ತಂ ಅಂತೇಳಿ. ಇಲ್ಲಿ ಇನ್ನೊಂದು ಅರ್ಥ ಇದೆ, ಏನಂತೇಳಿ, ಅಪರ್ಯಾಪ್ತಂ ಪದದ ಇನ್ನೊಂದು ಅರ್ಥ ಏನಂತ ಹೇಳಿದ್ರೆ ಸಾಕಷ್ಟು ಇಲ್ಲ ಅಂತ ಹೇಳಿ, ಬೇಕಾಗುವಷ್ಟು ಇಲ್ಲ ದುರ್ಯೋಧನ. ಮತ್ತು ಪರ್ಯಾಪ್ತಂ ಅಂತ ಹೇಳಿದ್ರೆ ಬೇಕಾದಷ್ಟು ಇದೆ. ಆದ್ರಿಂದ ದುರ್ಯೋಧನನ ಸೈನ್ಯವು ಪಾಂಡವರೊಡನೆ ಹೋರಾಡಲು ಅಸಮರ್ಪಕವಾಗಿದೆ ಅಂತ ಇಲ್ಲಿ ತಿಳಿಬಹುದು. ಸೈನ್ಯ ವ್ಯೂಹವನ್ನು ಪ್ರವೇಶಿಸಲು ಇರುವ ಆಯಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ನಿಂತಿರುವ ನೀವು ಈಗ ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು ಅಂತ ಹೇಳ್ತಾ ಇದ್ದಾನೆ. ಏನಿದು ಅರ್ಥ ಅಂತ ಹೇಳಿದ್ರೆ, ದುರ್ಯೋಧನನು ಭೀಷ್ಮರ ಸಾಮರ್ಥ್ಯವನ್ನು ಪ್ರಶಂಸಿಸ್ತಾನೆ. ಇದನ್ನ ನೋಡ್ಬಿಟ್ಟು ಉಳಿದವರಿಗೆ ಏನಾಗುತ್ತೆ, ದುರ್ಯೋಧನನ ದೃಷ್ಟಿಯಲ್ಲಿ ತಾವು ಭೀಷ್ಮರಷ್ಟು ಮುಖ್ಯರಲ್ಲ ಅಂತ ಎನಿಸ್ಬಹುದು. ಹಾಗಾಗಿ ಅವನು ವ್ಯವಹಾರ ಕೌಶಲ್ಯದ ರೀತಿಯಲ್ಲಿ ಹೇಳ್ತಾನೆ. ಏನಂತೇಳಿ, ಭೀಷ್ಮರು ನಿಸ್ಸಂದೇಹವಾಗಿಯೂ ವೀರಶ್ರೇಷ್ಠರಲ್ಲಿ ಶ್ರೇಷ್ಠರು ಎಂದು ಒತ್ತಿ ಹೇಳ್ತಾನೆ. ಆದರೆ ಅವರು ವೃದ್ಧರಾದರಿಂದ
ಎಲ್ಲಾ ದಿಕ್ಕುಗಳಿಂದ ಅವರನ್ನು ರಕ್ಷಿಸುವ ಯೋಚನೆಯನ್ನು ಎಲ್ಲರೂ ವಿಶೇಷವಾಗಿ ಮಾಡಬೇಕು. ಭೀಷ್ಮರು ದ್ರೋಣರು ಯುದ್ಧದಲ್ಲಿ ಸಂಪೂರ್ಣವಾಗಿ ತನ್ನನ್ನು ಬೆಂಬಲಿಸ್ತಾರೆ ಎಂಬ ವಿಶ್ವಾಸ ಅವನಿಗಿರುತ್ತೆ. ಯಾಕಂತ ಹೇಳಿದ್ರೆ ಮಹಾಯೋಧರಿಂದ ತುಂಬಿದ ಆಸ್ಥಾನದಲ್ಲಿ ಬಲಾತ್ಕಾರವಾಗಿ ದ್ರೌಪದಿಯ ವಸ್ತ್ರಾಭರಣ ಒಂದು ವಸ್ತ್ರಾಭರಣದ ಒಂದು ಪ್ರಯತ್ನ ಮಾಡಿದಾಗ ನಿಸ್ಸಹಾಯಕಳಾದ ಅವಳು ಅವರಿಗೆ ನ್ಯಾಯಕ್ಕಾಗಿ ಮೊರೆ ಇಟ್ಟಳು. ಆದರೆ ಆಗ ಅವರಿಬ್ಬರು ಒಂದು ಮಾತನ್ನು ಆಡುವುದಿಲ್ಲ. ಹಾಗಾಗಿ ದುರ್ಯೋಧನಿಗೆ ಆ ಒಂದು ನಂಬಿಕೆ ಇತ್ತು, ಇವರು ಸಪೋರ್ಟ್ ಮಾಡ್ಲಿಕ್ಕಿಲ್ಲ. ಈಗ ಶ್ಲೋಕ 12-19 ನೋಡ್ಬೋದು ನೀವು. ಶಂಖವನ್ನು ಊದುವಂಥದ್ದು ಅಂದ್ರೆ ಪಾಂಡವರ ವಿಜಯದ ಚಿಹ್ನೆಗಳು. ಈಗ ಯುದ್ಧವನ್ನು ಘೋಷಣೆ ಮಾಡುವಂಥದ್ದೇ ಈ ಶಂಖವನ್ನು ಓದುದ್ರಿಂದ ಯುದ್ಧ ಘೋಷಣೆ ಮಾಡ್ತಾರೆ. ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧಾ ಪಿತಾಮಹ ಸಿಂಹನಾದಂ ವಿನದ್ಯೋಚೈ ಶಂಖಂ ದದ್ಮೌ ಪ್ರತಾಪವಾನ್. ಕುರುಕುಲ ಪಿತಾಮಹರು ಯೋಧರ ತಾತ ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚಸ್ವರದಿಂದ ಸಿಂಹ ಗರ್ಜನೆಯಂತೆ ಶಂಖವನ್ನು ಊದಿದರು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ಇಲ್ಲಿ ಶಿಲ ಪ್ರಭುಪಾದರು ಹೇಳ್ತಾರೆ ಭಾರತದಲ್ಲಿ ಏನಂತ ಹೇಳಿ, ಕುರುಕುಲ ಪಿತಾಮಹರು ತಮ್ಮ ಮೊಮ್ಮಗ ದುರ್ಯೋಧನನ ಹೃದಯದ ಆಂತರ್ಯವನ್ನು ಅರಿತರು. ಅವರಿಗೆ ಅವನಲ್ಲಿದ್ದ ಸ್ವಾಭಾವಿಕ ಕರುಣೆಯಿಂದ ಸಿಂಹ ಸದೃಶರಾದ ಅವರು ತಮ್ಮ ಘನತೆಗೆ ತಕ್ಕಂತೆ ಗಟ್ಟಿಯಾಗಿ ಶಂಖನಾದವನ್ನು ಮಾಡಿ ದುರ್ಯೋಧನನಿಗೆ ಹರ್ಷವನ್ನುಂಟು ಮಾಡಲು ಪ್ರಯತ್ನಿಸಿದರು. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ನೀವು ನೋಡಿದ್ರಿ ಏನಂತ ಹೇಳಿ, ದುರ್ಯೋಧನ ಭೀಷ್ಮರಿಗೆ ಭೀಷ್ಮರನ್ನು ಹೊಗಳ್ತಾನೆ. ಮತ್ತೆ ಹಾಗೆ ಇಲ್ಲಿ ದುರ್ಯೋಧನನಿಗೆ ಸಂತೋಷ ಆಗಲಿ ಅಂತ ಭೀಷ್ಮರು ಏನ್ ಮಾಡ್ತಾರೆ, ಗಟ್ಟಿಯಾಗಿ ಒಂದು ಶಂಖನಾದವನ್ನು ಶಂಖವನ್ನು ಊದ್ತಾರೆ. ಅವರ ಶಂಖನಾದ ಸಾಂಕೇತಿಕವಾಗಿದೆ. ಪರಮಪ್ರಭು ಶ್ರೀಕೃಷ್ಣನು ಎದುರು ಪಕ್ಷದಲ್ಲಿ ಇರುವುದರಿಂದ ದುರ್ಯೋಧನನಿಗೆ ವಿಜಯದ ಸಾಧ್ಯತೆಯೇ ಇಲ್ಲ ಎನ್ನುವುದನ್ನು ಅದು ಪರೋಕ್ಷವಾಗಿ ಸೂಚಿಸಿತು. ಆದರೂ ಯುದ್ಧವನ್ನು ನಿರ್ವಹಿಸುವುದು ಅವರ ಕರ್ತವ್ಯವಾಗಿತ್ತು. ಇಲ್ಲಿ ದುರ್ಯೋಧನನ ಬಳಿ ಅವರು ಸಹಾಯವನ್ನು ಪಡೆದಿರ್ತಾರೆ ಭೀಷ್ಮರು. ಹಾಗಾಗಿ ಅವರು ದುರ್ಯೋಧನ ಪಕ್ಷ ವಹಿಸ್ಬೇಕಾಯ್ತು. ಆದ್ರೆ ಅವರು ಭಗವಂತನ ಭಕ್ತರಾಗಿರ್ತಾರೆ. ಹಾಗೆ ಅಲ್ಲಿ ಹೇಳುವಂಥದ್ದು ಏನಾಯ್ತು, ಯುದ್ಧವನ್ನು ನಿರ್ವಹಿಸುವುದು ಅವರ ಕರ್ತವ್ಯವಾಗಿತ್ತು. ಈ ಕರ್ತವ್ಯ ನಿರ್ವಹಣೆಯಲ್ಲಿ ಅವರು ಯಾವ ನೋವನ್ನು ಸ್ವಲ್ಪವೂ ಲೆಕ್ಕಿಸುವವರಾಗಿರ್ಲಿಲ್ಲ. ಭಗವಾನ್ ಕೃಷ್ಣ ಮತ್ತು ಪಾಂಡವರು ಊದಿದ ಶಂಖದ ನಾದದಿಂದ ಕೌರವರ ಹೃದಯವು ಚೂರುಚೂರಾಗುತ್ತೆ. ಆದ್ರೆ ಯಾವಾಗ ಕೌರವರು ಶಂಖವನ್ನು ಊದ್ತಾರೆ ಅದು ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ. ಅದರ ಬಗ್ಗೆ ಹೇಳಿ. ಸೊ 12 ಮತ್ತೆ 13ನೇ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಈ 13ನೇ ಶ್ಲೋಕದಲ್ಲಿ ತಥಾ ಶಂಕಾಶ್ಚ ವೀರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯ ಹನ್ಯಂತ ಸ ಶಬ್ದಸ್ತುಮುಲೋಭವತ್. ಅನಂತರ ಶಂಖಗಳು, ಭೇರಿಗಳು, ಕಹಳೆ, ತುತ್ತೂರಿ, ಕೊಂಬುಗಳು ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಆ ಶಬ್ದವು ಭೀಷಣವಾಗಿತ್ತು. ಇಲ್ಲಿ ಭೀಷ್ಮದೇವನ ಒಂದು ಸೂಕ್ಷ್ಮ ಭವಿಷ್ಯ ಅಂದ್ರೆ ಅವರಿಗೆ ಗೊತ್ತಾಗ್ತಿತ್ತು ಏನಂದ್ರೆ ಮುಂದೆ ಏನಾಗ್ತದೆ ಅಂತೇಳಿ. ಭೀಷ್ಮರು ಒಂದು ಮಾತನ್ನು ಹೇಳದೆ ಶಂಖವನ್ನು ಊದ್ತಾರೆ. ಪರಮಪ್ರಭು ಶ್ರೀಕೃಷ್ಣನು ಎದುರು ಪಕ್ಷದಲ್ಲಿ ಇರುವುದರಿಂದ ದುರ್ಯೋಧನನಿಗೆ ಜಯದ ಸಾಧ್ಯತೆನೇ ಇಲ್ಲ ಅನ್ನೋದು ಅದು ಪರೋಕ್ಷವಾಗಿ ಸೂಚಿಸುತ್ತೆ. ಆದ್ರೂ ಇಲ್ಲಿ ದುರ್ಯೋಧನಿಗೆ ಸಂತೋಷ ಆಗ್ಲಿ ಅಂತ ಹೇಳಿ ಅವರು ಶಂಖವನ್ನು ಊದುವಂತ. ಈಗ ಶ್ಲೋಕ 14ರಲ್ಲಿ ತಥಾ ಶ್ವೇತೈರ್ಹೈರ್ಯುಕ್ತೆ ಮಹತಿ ಸೈಂಧನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಕೃಷ್ಣ ಅರ್ಜುನರು ಊದಿದ ಶಂಖಗಳು ದಿವ್ಯಂ ಶಂಖಂ. ಇದು ನೀವು 15-16ನೇ ಶ್ಲೋಕದಲ್ಲಿ 15 ಮತ್ತು 16ನೇ ಶ್ಲೋಕದಲ್ಲಿ ನೋಡಬಹುದು. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮ ಕರ್ಮಾವೃಕೋದರಃ. ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಖವನ್ನು
ಅರ್ಜುನನು ದೇವದತ್ತವನ್ನು, ವೃಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನು ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಖವನ್ನು ಊದಿದರು. ಈ ಶ್ಲೋಕದಲ್ಲಿ ಕೃಷ್ಣನನ್ನ ಋಷಿಕೇಶ ಅಂತ ಕರೆದಿದೆ. ಯಾಕೆಂದ್ರೆ ಅವನು ಎಲ್ಲಾ ಇಂದ್ರಿಯಗಳ ಒಡೆಯ. ಸೊ ಎಲ್ಲರ ಹೃದಯದಲ್ಲಿ ಭಗವಂತ ಪರಮಾತ್ಮನಾಗಿದ್ದಾನೆ. ಎಲ್ಲರ ಒಂದು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಾನೆ. ಆದ್ರೆ ಇಲ್ಲಿ ವಿಶೇಷವಾಗಿ ಅರ್ಜುನ, ಕುರುಕ್ಷೇತ್ರದಲ್ಲಿ ಅರ್ಜುನನ ಇಂದ್ರಿಯಗಳನ್ನು ನೇರವಾಗಿ ನಿಯಂತ್ರಿಸುವಂಥದ್ದು. ಹಾಗೆ ಇಲ್ಲಿ ಅರ್ಜುನನನ್ನು ಧನಂಜಯ ಅಂತ ಕರೆಯಲಾಗಿದೆ. ಯಾಕಂತ ಹೇಳಿದ್ರೆ ಅವನ ಅಣ್ಣ ಯುಧಿಷ್ಠಿರ ಕೈಗೊಂಡ ಹಲವು ಯಾಗಗಳಿಗೆ ಧನವು ಅಗತ್ಯವಾಗಿರ್ತದೆ. ಹಾಗಾಗಿ ಅದನ್ನು ಪಡೆಯೋದಕ್ಕೆ ಅವನು ನೆರವಾಗಿರ್ತಾನೆ. ಆಮೇಲೆ ಭೀಮನಿಗೆ ವೃಕೋದರ ಅಂತ ಹೆಸರಿದೆ. ಅಂದ್ರೆ ರಾಕ್ಷಸ ಹಿಡಿಂಬನನ್ನು ಕೊಲ್ಲುವಂಥದ್ದು. ಅದು ಅಸಾಧಾರಣ ಸಾಹಸಗಳನ್ನು ಮಾಡಿದಂತೆ ಅವನ ಆಹಾರವನ್ನು ತಿನ್ನುತ್ತಿದ್ದ ಅಷ್ಟೇ. ಭಗವಂತನಿಂದ ಪ್ರಾರಂಭಿಸಿ ಪಾಂಡವ ಸೈನ್ಯದ ನಾಯಕರು ಊದಿದ ಶಂಖಗಳ ನಾದವು ಯೋಧರಿಗೆ ಹುರುಪನ್ನುಂಟು ಮಾಡುತ್ತೆ. ಅಂದ್ರೆ ಸಂತೋಷ ಆಗುತ್ತೆ. ಯಾರಿಗೆ? ಪಾಂಡವರ ಕಡೆಯವರಿಗೆ. ಅವರ ಎದುರು ಪಕ್ಷದಲ್ಲಿ ಇಂತಹ ಪುಣ್ಯ ಇರೋದಿಲ್ಲ ಅವರಿಗೆ. ಯಾಕೆಂದ್ರೆ ಅಲ್ಲಿ ಭಗವಂತ ಇರೋದಿಲ್ಲ, ಭಾಗ್ಯಲಕ್ಷ್ಮಿ ಕೂಡ ಇರೋದಿಲ್ಲ. ಆದ್ರಿಂದ ಅವರಿಗೆ ಸೋಲು ಖಂಡಿತ ಅಂತ ಹೇಳಿ ಶಂಖಗಳ ನಾದವು ಘೋಷಿಸಿದ್ದು ಈ ಸಂದೇಶವನ್ನೇ. ಈಗ ಈ 16ರಿಂದ 18ನೇ ಶ್ಲೋಕದಲ್ಲಿ ಮತ್ತೆ ಈಗ ಇವರು ಯಾರು ಪಾಂಡವರು ಈಗ ಇಲ್ಲಿವರೆಗೆ 3 ಜನ ಇಲ್ಲಿವರೆಗೆ ನಾವು ನೋಡಿದ್ವಿ. ಯಾರು? ಕೃಷ್ಣ ಅರ್ಜುನರು ಇದಿರುವಂತಹ ಶಂಖ, ಭೀಮ ಇದಿರುವಂತಹ ಶಂಖ. ಈಗ ಯುಧಿಷ್ಠಿರ, ನಕುಲ, ಸಹದೇವ ಇರುವುದಂತ ಇದ್ರ ಬಗ್ಗೆ ನಾವು ನೋಡ್ಬೋದು. ಶ್ಲೋಕ 16ರಿಂದ 18. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷಂ ಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ತ್ರಿಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮೌ ಪೃಥಕ್ ಪೃಥಕ್. ಕುಂತಿಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯವೆಂಬ ತನ್ನ ಶಂಖವನ್ನು ಊದಿದನು. ಸೊ ಇಲ್ಲಿ ಯುಧಿಷ್ಠಿರನ ಶಂಖದ ಹೆಸರೇನು? ಅನಂತ ವಿಜಯ. ನಕುಲ ಸಹದೇವರು ಊದಿರುವಂತದ್ದು ಸುಘೋಷ ಅಂತಾದ್ರೆ, ಮತ್ತು ಮಣಿಪುಷ್ಪಕ ಶಂಖ ಇದು ನಕುಲ ಊದಿರುವಂತ ಶಂಖದ ಹೆಸರು ಸುಘೋಷ, ಮತ್ತೆ ಸಹದೇವ ಊದಿರುವಂತ ಶಂಖದ ಹೆಸರು ಮಣಿಪುಷ್ಪಕ. ಅರಸನೇ, ಮಹಾ ಧನುರ್ಧಾರಿಯಾದ ಕಾಶಿರಾಜ, ಮಹಾರಥನಾದ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಅಜೇಯನಾದ ಸಾತ್ಯಕಿ, ದೃಪದ, ದ್ರೌಪದಿಯ ಮಕ್ಕಳು, ಮಹಾಬಾಹು, ಸುಭದ್ರೆಯ ಮಗನು ಆದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಅಂದ್ರೆ ಇಲ್ಲಿ ಪಾಂಡವರು ಕೌರವರು ಊದಿದ ಶಂಖದ ವಿವರಣೆಯನ್ನು ನೀಡಲಾಗಿದೆ. ಇಲ್ಲಿ ಭಾವಾರ್ಥದಲ್ಲಿ ಹೇಳುವಂಥದ್ದು, ಅರಸ ಧೃತರಾಷ್ಟ್ರನು ಪಾಂಡುಪುತ್ರರಿಗೆ ಮೋಸ ಮಾಡಿ ತನ್ನ ಮಕ್ಕಳನ್ನೇ ಸಿಂಹಾಸನದ ಮೇಲೆ ಕೂರಿಸಲು ಕೈಗೊಂಡ ಅವಿವೇಕದ ನೀತಿಯು ಮೆಚ್ಚುವಂತಹದಲ್ಲ ಎಂದು ಸಂಜಯನು ಜಾಣ್ಮೆಯಿಂದ ಅವನಿಗೆ ತಿಳಿಸಿದ. ಆ ಮಹಾಸಮರದಲ್ಲಿ ಇಡೀ ಕುರುಕುಲ ನಿರ್ನಾಮವಾಗುತ್ತದೆ ಎಂದು ಆಗಲೇ ಸ್ಪಷ್ಟವಾದ ಸೂಚನೆಗಳಿದ್ದವು. ಪಿತಾಮಹ ಭೀಷ್ಮನಿಂದ ಪ್ರಾರಂಭಿಸಿ ಅಭಿಮನ್ಯು ಮತ್ತಿತರ ಮೊಮ್ಮಕ್ಕಳವರೆಗೆ ಎಲ್ಲರೂ ಮತ್ತು ಜಗತ್ತಿನ ಅನೇಕ ರಾಜ್ಯಗಳ ದೊರೆಗಳು ಅಲ್ಲಿದ್ರು. ಎಲ್ಲರ ಸಾವು ಖಚಿತವಾಗಿತ್ತು. ಈ ಭೀಕರ ವಿಪತ್ತಿಗೆ ರಾಜ ಧೃತರಾಷ್ಟ್ರನೇ ಕಾರಣ. ಏಕೆಂದರೆ ಅವನು ತನ್ನ ಮಕ್ಕಳು ಅನುಸರಿಸಿದ ನೀತಿಗೆ ಬೆಂಬಲ ನೀಡಿದ. ಇಲ್ಲಿ ಪಾಂಡವರು ಯುದ್ಧದಲ್ಲಿ ಗೆಲ್ತಾರೆ ಅನ್ನೋದಕ್ಕೆ ಆ ಒಂದು ಸೂಚನೆ ಚಿಹ್ನೆಗಳನ್ನು ನೋಡ್ತಾ ಬಂದ್ವಿ ನಾವು. ಒಂದು ಶಂಖನಾದ, ಒಂದು ಕೃಷ್ಣ ಪರಮಾತ್ಮನೇ ಇದ್ದಾನೆ ಅಲ್ಲಿ, ಮತ್ತೆ ಭಾಗ್ಯಲಕ್ಷ್ಮಿ ಕೂಡ ಇದ್ದಾಳೆ, ಇದೆಲ್ಲವೂ ಕೂಡ. ಇನ್ನೊಂದು ರಥ, ಅದು ಅಗ್ನಿದೇವ ಕೊಡಿರುವಂತ ರಥ, ಚಿನ್ನದ ರಥ ಇರ್ತದೆ. ಹೀಗೆ 9 ಚಿಹ್ನೆಗಳಿರುತ್ತೆ. ಮತ್ತೆ ದುರ್ಯೋಧನ ಹೇಳ್ತಾನೆ, ಇವರೆಲ್ಲ ನನ್ನ ಕಡೆಯವರು ಬಂದಿದ್ದಾರೆ ಯಾವುದಕ್ಕಾಗಿ? ನನಗೋಸ್ಕರ ಪ್ರಾಣ ಕೊಡೋದಕ್ಕೋಸ್ಕರ, ತೆಕ್ತ ಜೀವಿತ ಅಂತ ಹೇಳಿ. ಇನ್ನು ಕೆಲವು ಸೂಚನೆಗಳನ್ನು ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ತೇವೆ. ಶ್ಲೋಕ 19ರಲ್ಲಿ ಸಘೋಷೋದಾರ್ಥ ರಾಷ್ಟ್ರಾಣಾಂ ಹೃದಯಾನಿ ವಿದಾರಯೇತ್ ನಭಾಶ್ಚ ಪೃಥಿವೀಂ ಚೈವ ತುಮುಲೋ ಅಭ್ಯನುನಾದಯನ್. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿ ಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು.
ಪಾಂಡವರು ಯಾವಾಗ್ಲೂ ಧರ್ಮದ ಹಾದಿಯಲ್ಲಿರುವ ಕಾರಣ ಅವ್ರಿಗೆ ಯಾವುದೇ ಭಯ ಆಗೋದಿಲ್ಲ. ಆದ್ರೆ ಕೌರವರು ಅಧರ್ಮದ ಹಾದಿಯಲ್ಲಿರ್ತಾರೆ. ನಿಮ್ಗೆ ಗೊತ್ತಿರುವ ಹಾಗೆ ದುರ್ಯೋಧನನ ಬಳಿ ಶ್ರೀಕೃಷ್ಣನೇ ಹೋಗಿ ಕೇಳಿದ್ರು ಕೂಡ ದುರ್ಯೋಧನ ಏನ್ ಹೇಳ್ತಾನೆ, 5 ಹಳ್ಳಿ ಏನು ಒಂದು ಸಣ್ಣ ಇಂಚು ಕೂಡ ಜಾಗ ಕೊಡುವುದಿಲ್ಲ ಪಾಂಡವರಿಗೆ ಅಂತ ಹೇಳ್ತಾನೆ. ದುರ್ಯೋಧನನ ಪಕ್ಷದಲ್ಲಿದ್ದ ಭೀಷ್ಮರು ಮತ್ತಿತರರು ತಮ್ಮ ಶಂಕಗಳನ್ನು ಊದಿದಾಗ ಪಾಂಡವರ ಹೃದಯಗಳು ಬಿರಿಯಲಿಲ್ಲ. ಅಂತಹ ಘಟನೆಗಳನ್ನು ಇಲ್ಲಿ ಪ್ರಸ್ತಾಪಿಸಿಲ್ಲ. ಆದರೆ ಇಲ್ಲಿ ಪಾಂಡವ ಪಕ್ಷದವರ ಸದ್ಗುಗಳ ಪ್ರತಿಧ್ವನಿಯಿಂದ ಧೃತರಾಷ್ಟ್ರನ ಮಕ್ಕಳ ಹೃದಯಗಳು ನುಚ್ಚು ನೂರಾದವು ಎಂದು ಹೇಳಿದೆ. ಇದಕ್ಕೆ ಕಾರಣ ಪಾಂಡವರು ಮತ್ತು ಕೃಷ್ಣನಲ್ಲಿ ಅವರಿಗಿದ್ದ ವಿಶ್ವಾಸ. ದೇವಾದಿ ದೇವನಲ್ಲಿ ಆಶ್ರಯ ಪಡೆದವನು ಅತ್ಯಂತ ಘೋರ ಅನಾಹುತದ ನಡುವೆಯೂ ಹೆದರುವ ಅಗತ್ಯವೇ ಇಲ್ಲ. ಶ್ಲೋಕ 20ರಲ್ಲಿ ಅತಾವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತಥಾ ವಾಕ್ಯಂ ನಿಧಮಾಹ ಮಹೀಪತೆ. ಆಗ ಪಾಂಡು ಪುತ್ರನಾದ ಅರ್ಜುನನು ಹನುಮಂತನ ಗುರುತಿರುವ ಧ್ವಜದ ರಥದಲ್ಲಿ ಆಸೀನನಾಗಿದ್ದು. ಈಗ ನೀವು ಹೇಳ್ಬೋದಾ ಇಲ್ಲಿ ಎಷ್ಟು ಚಿಹ್ನೆಗಳಾಯ್ತು ಅಂತ, ಸೂಚನೆಗಳು? ಹರೇ ಕೃಷ್ಣ. ಈಗ ಇಲ್ಲಿ ಇನ್ನೊಂದು ಸೂಚನೆ ಸಿಕ್ಕಿತು, ಅಂದ್ರೆ ಪಾಂಡವರು ಗೆಲ್ತಾರೆ ಅಂತ ಹೇಳಿ. ಯಾಕಂದ್ರೆ ಆ ಒಂದು ಫ್ಲಾಗ್ ಅಲ್ಲಿ ಹನುಮಂತ ಇದ್ದ. ನಿಮ್ಗೆ ಗೊತ್ತಿರೋ ಹಾಗೆ ರಾಮಾಯಣದಲ್ಲಿ ಹನುಮಂತ ಹೀರೋ ಅಂತ ಹೇಳ್ಬೋದು, ಅಂದ್ರೆ ಒಂದು ಸಹಾಯಕನಾಗಿರ್ತಾನೆ ಅಂತ ಹೇಳಿ. ಅಂದ್ರೆ ಆ ಒಂದು ಅದೇ ರೀತಿ ಇಲ್ಲಿ ಆ ಧ್ವಜದಲ್ಲಿ ವಿರಾಜಮಾನವಾಗಿರ್ತಾನೆ. ಅಂದ್ರೆ ಇಲ್ಲಿ ಹನುಮಂತ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಅವರು ಆ ಒಂದು ಪ್ರೇರೇಪಿಸ್ತಾ ಇರ್ತಾನೆ, ಪ್ರೋತ್ಸಾಹ ಮಾಡ್ತಾ ಇರ್ತಾನೆ ಅಂತ ಹೇಳಿ. ತನ್ನ ಧನುಸ್ಸನ್ನು ಎತ್ತಿಕೊಂಡು ಬಾಣಗಳನ್ನು ಎಸೆಯಲು ಸಿದ್ಧನಾದನು. ಸಾರಿ, ಅದಲ್ಲಿ ಯಾರು ಆಸೀನಾಗಿರ್ತಾರೆ, ಯಾರು ರಥದಲ್ಲಿ ಆಸೀನಾಗಿದ್ದ ಅರ್ಜುನ ತನ್ನ ಧನುಸ್ಸನ್ನು ಎತ್ತಿಕೊಂಡು ಬಾಣಗಳನ್ನು ಎಸೆಯಲು ಸಿದ್ಧನಾದನು. ಓ ರಾಜನೇ, ಯುದ್ಧ ಸನ್ನದ್ಧರಾದ ಧೃತರಾಷ್ಟ್ರನ ಪುತ್ರರ ಕಡೆ ನೋಡಿ ಅರ್ಜುನನು ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳಿದನು. ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಅರ್ಜುನನಿಗೆ? ಯುದ್ಧವು ಇನ್ನೇನು ಪ್ರಾರಂಭವಾಗುವುದರಿತ್ತು. ರಣಭೂಮಿಯಲ್ಲಿ ಶ್ರೀಕೃಷ್ಣನ ನೇರ ಉಪದೇಶಗಳನ್ನು ಅನುಸರಿಸಿದ ಪಾಂಡವರು ಅನಿರೀಕ್ಷಿತ ರೀತಿಯಲ್ಲಿ ತಮ್ಮ ಸೈನ್ಯದ ವ್ಯೂಹವನ್ನು ರಚಿಸಿದ್ದರಿಂದ ಕೌರವರು ಬಹುಮಟ್ಟಿಗೆ ಉತ್ಸಾಹವನ್ನು ಕಳೆದುಕೊಂಡರು. ಇದು ಮುಂಚೆ ಬಂದ ಮಾತುಗಳಿಂದ ತಿಳಿಯುವಂತಿದೆ. ಅರ್ಜುನನ ಧ್ವಜದಲ್ಲಿದ್ದ ಹನುಮಂತನ ಸಂಕೇತವು ವಿಜಯದ ಮತ್ತೊಂದು ಸೂಚನೆಯಾಗಿತ್ತು. ಏಕೆಂದರೆ ರಾವಣರ ಯುದ್ಧದಲ್ಲಿ ಹನುಮಂತನು ರಾಮನ ಪಕ್ಷವನ್ನು ವಹಿಸಿದ್ದ. ಶ್ರೀರಾಮನು ವಿಜಯಿಯಾದನು. ಈಗ ಅರ್ಜುನನಿಗೆ ನೆರವಾಗಲು ರಾಮ, ಹನುಮಂತ ಇಬ್ಬರೂ ಆತನ ರಥದಲ್ಲಿದ್ದರು. ಶ್ರೀಕೃಷ್ಣನೇ ಶ್ರೀರಾಮ. ಶ್ರೀರಾಮನು ಎಲ್ಲಿದ್ದರೆ ಅಲ್ಲಿ ಅವನ ನಿರಂತರ ಸೇವಕ ಹನುಮಂತನು, ಆತನ ನಿರಂತರ ಧರ್ಮಪತ್ನಿ ಭಾಗ್ಯಲಕ್ಷ್ಮಿಯಾದ ಸೀತೆಯೂ ಇರುತ್ತಾರೆ. ಆದುದರಿಂದ ಅರ್ಜುನನಿಗೆ ಶತ್ರು ಭಯಕ್ಕೆ ಕಾರಣವೇ ಇರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇಂದ್ರಿಯಗಳ ಸ್ವಾಮಿಯಾದ ಶ್ರೀಕೃಷ್ಣನೇ, ಅಂದ್ರೆ ಋಷಿಕೇಶ ಹೇಳುವಂಥದ್ದು, ಕೃಷ್ಣನನ್ನು ಸ್ವತಃ ಅಲ್ಲಿದ್ದು ಅವನಿಗೆ ನಿರ್ದೇಶಿಸುತ್ತಿದ್ದ. ಹೀಗೆ ಅರ್ಜುನನಿಗೆ ಯುದ್ಧ ನಿರ್ವಹಣೆಯಲ್ಲಿ ಎಲ್ಲಾ ಸನ್ಮಾರ್ಗ ದರ್ಶನವೂ ಲಭ್ಯವಾಗಿತ್ತು. ಭಗವಂತ ತನ್ನ ಶಾಶ್ವತ ಭಕ್ತನಿಗಾಗಿ ರೂಪಿಸಿದ್ದ ಇಂತಹ ಶುಭ ಸನ್ನಿವೇಶಗಳಲ್ಲಿ ನಿಶ್ಚಯವಾದ ವಿಜಯದ ಸೂಚನೆಗಳಿದ್ದವು. ಹೇಗೆ ಒಮ್ಮೆ ದುರ್ಯೋಧನ ಮತ್ತೆ ಅರ್ಜುನ ಕೃಷ್ಣನ ಬಳಿ ಹೋದಾಗ ಶ್ರೀಕೃಷ್ಣ ಮಲಗಿರ್ತಾನೆ. ಸೊ ದುರ್ಯೋಧನ ಕೃಷ್ಣನ ತಲೆ ಹತ್ತಿರ ಕುತ್ಕೊಂಡಿರ್ತಾನೆ, ಮತ್ತೆ ಅರ್ಜುನ ಶ್ರೀಕೃಷ್ಣನ ಪಾದದ ಬಳಿ ಕುತ್ಕೊಂಡಿರ್ತಾನೆ. ಆಗ ಕೃಷ್ಣ ಎದ್ದು ಎಚ್ಚರಗೊಂಡು ಕೇಳ್ತಾನೆ. ಮೊದಲಿಗೆ ನೋಡುವಂಥದ್ದು ಅರ್ಜುನನನ್ನು. ಅರ್ಜುನ, ಏನು ಬಂದದ್ದು, ಏನು ನನ್ನಿಂದ ಏನು ಸಹಾಯ ಆಗ್ಬೇಕು ಅಂತ ಕೇಳಿದಾಗ ಆಗ ದುರ್ಯೋಧನ ಹೇಳ್ತಾನೆ, ಮೊದಲು ನಾನು ಬಂದದ್ದು ಅಂತೇಳಿ, ಅಂದ್ರೆ ನಾನು ಇಲ್ಲಿದ್ದೇನೆ ಅಂತೇಳಿ ಹೇಳ್ತಾನೆ. ನಂತರ ನಿಮ್ಗೆ ಗೊತ್ತಿರುವ ಹಾಗೆ ಕೃಷ್ಣ ಕೇಳ್ತಾನೆ, ಈಗ ನಾನು ಯುದ್ಧ ಮಾಡೋದಿಲ್ಲ, ನಿಮಗೆ ನಾನು ಬೇಕಾ ಅಥವಾ ನನ್ನ ಅಕ್ಷೋಹಿಣಿ ಸೈನ್ಯ ಬೇಕಾ ಅಂತ ಹೇಳ್ತಾನೆ. ಆಗ ದುರ್ಯೋಧನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ, ಎಲ್ಲಿ ಅರ್ಜುನ ತಗೊಂಡ್ಬಿಡ್ತಾನೆ ಸೈನ್ಯ ಅಂತ. ಆದ್ರೆ ಅರ್ಜುನ ಹೇಳೋದಿಲ್ಲ. ದುರ್ಯೋಧನ ಹೇಳ್ತಾನೆ, ನನಗೆ ಅಕ್ಷೋಹಿಣಿ ಸೈನ್ಯ ಬೇಕು, ಯಾಕಂದ್ರೆ ಕೃಷ್ಣ ಯುದ್ಧ ಮಾಡುದಿಲ್ಲ ಅಂತೇಳಿ. ಆದ್ರೆ ಶ್ರೀಕೃಷ್ಣ ಇದ್ರೆ ವಿಜಯ ಖಂಡಿತ ಅಂತ ಹೇಳಿ ಅರ್ಜುನನಿಗೆ ಗೊತ್ತಿರ್ತದೆ. ಹಾಗಾಗಿ ಅರ್ಜುನ ಹೇಳ್ತಾನೆ, ಕೃಷ್ಣ ನೀನ್ ಬೇಕು ನನ್ಗೆ. ಆಗ ದುರ್ಯೋಧನ ಆಲೋಚನೆ ಮಾಡ್ತಾನಂತೆ ಮನಸ್ಸಿನಲ್ಲಿ, ಎಂತ ಮೂರ್ಖ ಇವನು, ಕೃಷ್ಣ ಯುದ್ಧ ಮಾಡುದಿಲ್ಲ ಅಂತ ಹೇಳ್ತಾನೆ, ಮತ್ತೆ ಕೃಷ್ಣ ಬೇಕು ಅಂತ ಹೇಳ್ತಾ ಇದ್ದಾನೆ ಅಂತೇಳಿ. ಆಗ ಹಾಗೆ ಯಾರು ಅರ್ಜುನ ಮತ್ತೆ ದುರ್ಯೋಧನ ಹೋಗುವಂಥದ್ದು. ಆದ್ರೆ ಇಲ್ಲಿ
ನಾವು ಇದರಿಂದ ಏನ್ ತಿಳಿಬಹುದು ಅಂತ ಹೇಳಿದ್ರೆ, ಭಗವಂತ ಭಗವಂತನ ನಾವು ಕೂಡ ಭಗವಂತನನ್ನು ಆಯ್ಕೆ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಭಗವಂತ ಇದ್ರೆ ನಮಗೆ ಜಯ ಖಂಡಿತ. ಅದನ್ನ ಇಲ್ಲಿ ನೋಡ್ಬೋದು. ಯಾಕಂದ್ರೆ ಭಗವಂತ ನೇರವಾಗಿ ನಮಗೆ ಇಲ್ಲಿ ಅರ್ಜುನನಿಗೆ ಅವರು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾನೆ. ಶ್ಲೋಕ 21-22ರಲ್ಲಿ ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಾಮಿ ಅಚ್ಯುತ ಯಾವದೇತಾ ನಿರೀಕ್ಷೇಹಂ ಯೋದ್ಧ ಯೋದ್ಧಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ. ಅರ್ಜುನ ಹೇಳಿದ, ಹೇ ಅಚ್ಯುತ, ಯುದ್ಧ ಮಾಡಲು ಸನ್ನದ್ಧರಾಗಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕೋ ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ ಎರಡೂ ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ಇಲ್ಲಿ ಒಂದು ಅರ್ಜುನನ ಸಾರಥಿ ಯಾರಾಗಿರ್ತಾರೆ? ಶ್ರೀಕೃಷ್ಣ. ಸೊ ಅಲ್ಲಿ ಅರ್ಜುನ ಹೇಳುವಂಥದ್ದು ಕೃಷ್ಣನಿಗೆ, ನೋಡು, ಎರಡು ರಥದ ಮಧ್ಯದಲ್ಲಿ, ಎರಡು ಸೇನೆಗಳ ಮಧ್ಯದಲ್ಲಿ ಈ ರಥವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸು. ಯುದ್ಧ ಸನ್ನದ್ಧರಾಗಿ ಯಾರೆಲ್ಲ ಬಂದಿದ್ದಾರೆ ನನಗೆ ನೋಡ್ಬೇಕು ಅಂತ. ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷನೇ ಆದರೂ ತನ್ನ ಅವ್ಯಾಜ ಕರುಣೆಯಿಂದ ತನ್ನ ಗೆಳೆಯನ ಸೇವೆಯಲ್ಲಿ ತೊಡಗಿದ್ದನು. ತನ್ನ ಭಕ್ತರ ಬಗೆಗೆ ಸ್ನೇಹ ತೋರುವುದರಲ್ಲಿ ಎಂದೂ ವಿಫಲನಾಗುವುದಿಲ್ಲ. ಆದ್ದರಿಂದ ಇಲ್ಲಿ ಆತನನ್ನು ಅಚ್ಯುತ ಎಂದು ಸಂಬೋಧಿಸಿದೆ. ಸಾರಥಿಯಾಗಿ ಅವನು ಅರ್ಜುನನ ಅಪ್ಪಣೆಯಂತೆ ನಡೆಯಬೇಕಾಗಿತ್ತು. ಹೀಗೆ ನಡೆದುಕೊಳ್ಳಲು ಅವನು ಹಿಂಜರಿಯಲಿಲ್ಲವಾದ್ದರಿಂದ ಆತನನ್ನು ಅಚ್ಯುತ ಎಂದು ಸಂಬೋಧಿಸಿದೆ. ಅಂದ್ರೆ ಇಲ್ಲಿ ಭಗವಂತನ ಎಷ್ಟೊಂದು ಭಗವಂತನಲ್ಲಿ ನಮ್ರತೆ ಇದೆ ಅಂತೇಳಿ ನಾವು ಒಂದು ಭಕ್ತರ ಸೇವೆ ಮಾಡ್ಲಿಕ್ಕೆ ಯಾವಾಗಲೂ ಭಗವಂತ ಕಾತರನಾಗಿರ್ತಾನೆ. ತನ್ನ ಭಕ್ತನಿಗಾಗಿ ಸಾರಥ್ಯ ಸ್ಥಾನವನ್ನು ಒಪ್ಪಿಕೊಂಡಿದ್ದರೂ ಅವನ ಸರ್ವೋಚ್ಚ ಸ್ಥಾನಕ್ಕೆ ಎದುರಿಲ್ಲ. ಎಲ್ಲಾ ಸನ್ನಿವೇಶಗಳಲ್ಲಿಯೂ ಅವನು ದೇವೋತ್ತಮ ಪರಮಪುರುಷ, ಋಷಿಕೇಶ, ಸಕಲೇಂದ್ರಿಯಗಳ ಸ್ವಾಮಿ. ಭಗವಂತನಿಗೂ ಅವನ ಸೇವಕನಿಗೂ ನಡುವಣ ಸಂಬಂಧ ಅತಿ ಮಧುರ ಮತ್ತು ಅಲೌಕಿಕ. ಸೇವಕನು ಭಗವಂತನ ಸೇವೆಗೆ ಸದಾ ಸಿದ್ಧ. ಹಾಗೆಯೇ ಭಗವಂತನು ತನ್ನ ಭಕ್ತನಿಗೆ ಒಂದಿಷ್ಟು ಸೇವೆ ಮಾಡಲು ಸದಾ ಅವಕಾಶವನ್ನು ಹುಡುಕುತ್ತಿರುತ್ತಾನೆ. ತಾನೇ ಅಪ್ಪಣೆ ನೀಡುವ ಪ್ರಭು ಆಗುವುದಕ್ಕಿಂತ ತನ್ನ ಪರಿಶುದ್ಧ ಭಕ್ತನೇ ತನಗೆ ಅಪ್ಪಣೆ ನೀಡುವ ಅನುಕೂಲಕರ ಸ್ಥಾನವನ್ನು ವಹಿಸಿಕೊಂಡಾಗ ಭಗವಂತನಿಗೆ ಹೆಚ್ಚು ಸಂತೋಷ. ಅವನೇ ಪ್ರಭುವಾದುದರಿಂದ ಎಲ್ಲರೂ ಅವನ ಆಜ್ಞಾಧಾರಕರು. ಅವನಿಗೆ ಅಪ್ಪಣೆ ಮಾಡಲು ಅವನಿಗಿಂತ ಉಚ್ಚರಾದವರು ಇಲ್ಲ. ಆದರೆ ತಾನೇ ಎಲ್ಲ ಆಗುಹೋಗುಗಳ ಪ್ರಭುವಾದರೂ ಪರಿಶುದ್ಧ ಭಕ್ತನೊಬ್ಬನು ತನಗೆ ಅಪ್ಪಣೆ ಮಾಡುವುದನ್ನು ಕಂಡಾಗ ಭಗವಂತನಿಗೆ ಅಲೌಕಿಕ ಆನಂದವಾಗ್ತದೆ. ಭಗವಂತನ ಪರಿಶುದ್ಧ ಭಕ್ತನಾದ ಅರ್ಜುನನಿಗೆ ತನ್ನ ದಾಯಾದಿಗಳೊಡನೆ ಮತ್ತು ಸೋದರರೊಡನೆ ಯುದ್ಧ ಮಾಡಲು ಇಚ್ಛೆ ಇರಲಿಲ್ಲ. ಆದರೆ ಶಾಂತಿಯ ಮಾರ್ಗದ ಯಾವುದೇ ಸಂಧಾನಕ್ಕೆ ಒಪ್ಪದ ದುರ್ಯೋಧನನ ಹಠಮಾರಿತನದಿಂದ ಆತನು ರಣಭೂಮಿಗೆ ಬರಬೇಕಾಯಿತು. ಆದ್ದರಿಂದ ಆತನಿಗೆ ರಣಭೂಮಿಯಲ್ಲಿದ್ದ ಪ್ರಮುಖರನ್ನು ಕಾಣುವ ಆತಂಕ ಉಂಟಾಯಿತು. ರಣಭೂಮಿಯಲ್ಲಿ ಶಾಂತಿಯ ಪ್ರಯತ್ನದ ಪ್ರಶ್ನೆಯೇ ಇಲ್ಲದಿದ್ದರೂ ಅವರನ್ನು ಮತ್ತೆ ನೋಡುವ ಮತ್ತು ಈ ಅನಗತ್ಯವಾದ ಯುದ್ಧಕ್ಕೆ ಅವರು ಎಷ್ಟು ಕಾತರರಾಗಿದ್ದಾರೆ ಎಂದು ಕಾಣುವ ಬಯಕೆ ಅವನಿಗಾಯಿತು. ಅಂದ್ರೆ ಇಲ್ಲಿ ನಾವು ಅರ್ಜುನನ ಒಂದು ಮೃದು ಹೃದಯ ನೋಡ್ಬೋದು. ಅರ್ಜುನನಿಗೆ ಒಂದು ಹೋರಾಟ ಮಾಡುವುದು ಅಂತ ಹೇಳಿದ್ರೆ ಯಾರ ಜೊತೆ? ಶತ್ರುಗಳ ಜೊತೆ. ಈಗ ಒಂದು ಯುದ್ಧ ನಡೆಯುವಂಥದ್ದು ಶತ್ರುಗಳ ಜೊತೆ. ಆದ್ರೆ ಇಲ್ಲಿ ಬಂದಿರೋರು ಯಾರು? ಎಲ್ಲ ಬಂಧು ಬಾಂಧವರು ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಈ ಒಂದು ಯುದ್ಧ ಮಾಡ್ಬೇಕು ಅಂತ ಅರ್ಜುನನಿಗೆ ಇಚ್ಛೆ ಇರೋದಿಲ್ಲ. ಆದ್ರೆ ಭಗವಂತನ ಇಚ್ಛೆ ಆಗಿತ್ತದು. ಭಗವಂತನಿಗೆ ಈ ಧರ್ಮ ಸಂಸ್ಥಾಪನೆ ಮಾಡ್ಲೇಬೇಕಿತ್ತು. ಹಾಗಾಗಿ ಯುದ್ಧ ಮಾಡ್ಬೇಕಾಯ್ತು. ಯುದ್ಧ ಮಾಡ್ಬೇಕು ಅಂತೇಳಿ ಅವನು ಇರುವಂತದ್ದು. ಇಲ್ಲಿ ನಾವು ಅರ್ಜುನನನ್ನು ಅನುಸರಿಸಬೇಕು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಮಗೆ ಈ ಭಗವದ್ಗೀತೆ ಹೇಳುವಂಥದ್ದು ಇದು ಆಧ್ಯಾತ್ಮಿಕ ನಿಘಂಟು. ನಾವು ಈ ಭಗವದ್ಗೀತೆಯನ್ನು ಅರ್ಜುನನಿಗೆ ಹೇಳಿದಾನೆ ಕೃಷ್ಣ, ನನಗೆ ಅಲ್ಲ ಅಂತೇಳಿ ಭಾವಿಸೋದಲ್ಲ. ಅರ್ಜುನನ ಮೂಲಕ ನಮಗೆ ಈ ಭಗವಂತ ಈ ಸಂದೇಶವನ್ನು ನೀಡುವಂಥದ್ದು. ನಾವು ಹೇಗೆ ಭಗವದ್ಗೀತೆಯನ್ನು ತಿಳಿದುಕೊಂಡು ಭಗವಂತನ ಸೇವೆಯನ್ನು ಮಾಡುವಂಥದ್ದು, ಭಗವಂತನ ಒಂದು ಪ್ರೀತಿಗೆ ಪಾತ್ರರಾಗುವಂಥದ್ದು, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂಥದ್ದು, ಇದೆಲ್ಲವೂ ಭಗವದ್ಗೀತೆಯಲ್ಲಿ ನಮಗೆ ತಿಳಿಸಿಕೊಡು. ಶ್ಲೋಕ 23ರಲ್ಲಿ ಯೋತ್ಸ್ಯಮಾನವವೇಕ್ಷೇಹಂ ಯ ಏತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧಿ
ಯುದ್ಧ ಮಾಡಲು ಇಲ್ಲಿಗೆ ಯಾರು ಯಾರು ಬಂದಿದ್ದಾರೆ ಎಂದು ನಾನು ನೋಡುವೆ. ತನ್ನ ತಂದೆಯಾದ ಧೃತರಾಷ್ಟ್ರನ ಜೊತೆಗೂಡಿ ದುಷ್ಟ ಯೋಜನೆಗಳಿಂದ ಪಾಂಡವರ ರಾಜ್ಯವನ್ನು ಆಕ್ರಮಿಸಿಕೊಳ್ಳುವುದು ದುರ್ಯೋಧನನ ಬಯಕೆ ಎಂಬುದು ಎಲ್ಲರಿಗೂ ತಿಳಿದಿದ್ದ ರಹಸ್ಯ. ಆದುದರಿಂದ ದುರ್ಯೋಧನನ ಪಕ್ಷವನ್ನು ಸೇರಿದವರೆಲ್ಲ ಒಂದೇ ಬಗೆಯ ಜನರೇ ಆಗಿದ್ದಿರಬೇಕು. ಅವರು ಯಾರು ಎಂದು ತಿಳಿಯುವುದಕ್ಕಾಗಿ ಅರ್ಜುನನು ಯುದ್ಧಕ್ಕೆ ಮೊದಲು ಅವರನ್ನು ಕಾಣಲು ಬಯಸಿದ. ಅವರೊಡನೆ ಶಾಂತಿ ಸಂಧಾನವನ್ನು ನಡೆಸುವ ಉದ್ದೇಶವೇನೂ ಇರಲಿಲ್ಲ. ಕೃಷ್ಣನು ತನ್ನ ಪಕ್ಷದಲ್ಲಿ ಕುಳಿತಿದ್ದುದರಿಂದ ಅವನಿಗೆ ವಿಜಯದ ಸಂಪೂರ್ಣ ಭರವಸೆ ಇತ್ತು. ಆದರೂ ತಾನು ಎದುರಿಸಬೇಕಾಗಿದ್ದ ಬಲದ ಕಲ್ಪನೆಯನ್ನು ಪಡೆಯಲು ಅವನು ಬಯಸಿದ ಎನ್ನುವುದು ನಿಜ. ನೋಡಿ, ಇಲ್ಲಿ ನಾವು ಒಂದು ಅರ್ಜುನನ ಒಂದು ದೃಢವಾದ ಒಂದು ನಂಬಿಕೆ ನೋಡ್ಬೋದು. ಅಂದ್ರೆ ಅರ್ಜುನನಿಗೆ ಸಂಪೂರ್ಣವಾದ ಭರವಸೆ ಇತ್ತು, ನಾನು ಯುದ್ಧದಲ್ಲಿ ಗೆದ್ದೇ ಗೆಲ್ತೇನೆ ಅಂತೇಳಿ. ಯಾಕಂದ್ರೆ ಅಲ್ಲಿ ಕೃಷ್ಣ ಇದ್ದ, ಕೃಷ್ಣ ತನ್ನ ಪಕ್ಷದಲ್ಲಿ ಇದ್ದನು. ಆದ್ರೂ ಕೂಡ ಯಾರೆಲ್ಲ ಯುದ್ಧದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ನೋಡ್ಬೇಕು ಅಂತೇಳಿ ಅವನು ಆ ರೀತಿ ಹೇಳುವಂಥದ್ದು. ಕೃಷ್ಣ ಈ ರಥವನ್ನು ತೆಗೆದುಕೊಂಡು ಹೋಗಿ 2 ಸೇನೆಗಳ ಮಧ್ಯೆ ನಿಲ್ಲಿಸು ಅಂತೇಳಿ. ಈ 24ನೇ ಶ್ಲೋಕದಲ್ಲಿ ಸಂಜಯ್ ಹೇಳುವಂಥದ್ದು, ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಸಂಜಯನು ಹೇಳಿದ, ಹೇ ಭರತವಂಶಜನೇ, ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು 2 ಸೇನೆಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದ. ಕೃಷ್ಣ ಅರ್ಜುನ ಹೇಳಿದಾನೆ, ಅದನ್ನ ಪಾಲಿಸ್ತಾನೆ. ಈ ಶ್ಲೋಕದಲ್ಲಿ ಅರ್ಜುನನನ್ನು ಗುಡಾಕೇಶ ಅಂತ ಕರೀತಾರೆ. ಗುಡಾಕ ಅಂತ ಹೇಳಿದ್ರೆ ನಿದ್ರೆ, ನಿದ್ರೆಯನ್ನು ಗೆದ್ದವನು ಗುಡಾಕೇಶ. ನಿದ್ರೆ ಅಂತ ಹೇಳಿದ್ರೆ ಅಜ್ಞಾನ. ಸೊ ಇಲ್ಲಿ ಕೃಷ್ಣನೊಡನೆ ತನ್ನ ಗೆಳೆತನದಿಂದ ಅರ್ಜುನನು ನಿದ್ರೆಯನ್ನು ಅಜ್ಞಾನವನ್ನು ಗೆದ್ದ. ಈಗ ಈ ಒಂದು 5 ರಸಗಳಿದೆ ಭಗವಂತನ ಸೇವೆ ಮಾಡುವಂಥದ್ದು, ಅಥವಾ 5 ರಸಗಳಲ್ಲಿ ಶಾಂತರಸ, ದಾಸ್ಯರಸ, ಸಾಕ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ. ಸೊ ಇಲ್ಲಿ ಅರ್ಜುನ ಈ ಸಾಕ್ಯ ರಸ, ಈಗ ಶಾಂತರಸ ಅಂತ ಹೇಳಿದ್ರೆ ಈ ನವಿಲು, ಹಸು ಇದೆಲ್ಲವೂ ಶಾಂತವಾಗಿ ಭಗವಂತನ ಸೇವೆಯನ್ನು ಮಾಡ್ತಿರ್ತದೆ. ಹಾಗೆ ದಾಸ್ಯ ರಸದಲ್ಲಿ ಹನುಮಾನ್ ಯಾವಾಗ್ಲೂ ಕೂಡ ರಾಮನ ಸೇವೆ ಮಾಡ್ಲಿಕ್ಕೆ ಸಿದ್ಧನಾಗಿರ್ತಾನೆ. ಹಾಗೆ ಮತ್ತೆ ಸಾಕ್ಯ ರಸದಲ್ಲಿ ಅರ್ಜುನ ಆಪ್ತ ಮಿತ್ರ ಆಗಿರ್ತಾನೆ ಕೃಷ್ಣನ್ ಅಂತೇಳಿ. ಮತ್ತೆ ವಾತ್ಸಲ್ಯ ರಸದಲ್ಲಿ ದ್ರೌಪದಿ, ಇದು ಯಶೋಧ ಮಾತೆ, ನಂದ ಮಹಾರಾಜರು ಒಂದು ವಾತ್ಸಲ್ಯ ಸೇವೆ ಮಾಡುವುದು. ಇನ್ನು ಮಾಧುರ್ಯ ರಸದಲ್ಲಿ ಶ್ರೀಮತಿ ರಾಧಾರಾಣಿ, ಗೋಪಿಕೆಯರು ಎಲ್ಲ ಮಾಧುರ್ಯ ರಸ ಅಂದ್ರೆ ಪ್ರೇಮ ಭಾವ ಇರ್ತದೆ ಎಂದು ಸೇವೆ ಮಾಡ್ತಾರೆ. ಈಗ ನಾವು ದಾಸ್ಯ ರಸದಲ್ಲಿ ಮಾಡುವಂಥದ್ದು. ದಾಸ್ಯ ರಸ ಅಂತ ಹೇಳಿದ್ರೆ ಹನುಮಾನ್, ಅಂದ್ರೆ ನಾವು ಯಾವಾಗ್ಲೂ ಕೂಡ ಸೇವಕರಾಗಿ ಸೇವೆ ಮಾಡುವಂಥದ್ದು. ಸೇವಕರ ಅಂತ ಹೇಳಿದ್ರೆ ನಾವು ನೇರವಾಗಿ ಈಗ ಕೃಷ್ಣನ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಅವರ ಈಗ ಗುರುಗಳ ಆದೇಶವನ್ನು ಪಾಲಿಸುವಂಥದ್ದು, ಗುರುಗಳು ಹೇಳಿದ್ದನ್ನು ಮಾಡುವಂಥದ್ದು, ಇದೆಲ್ಲವೂ ಕೂಡ ಹೀಗೆ ಮಾಡಿ ಮತ್ತೆ ಕೃಷ್ಣನ ಸೇವೆ ಮಾಡುವ. ಹೀಗೆ ಈಗ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು, ಇದೆಲ್ಲವೂ ಕೂಡ ಕೃಷ್ಣನ ಸೇವೆ ಮಾಡುತ್ತದೆ. ಹರೇ ಕೃಷ್ಣ ನಾವು ಜಪಿಸುವಾಗ ನೇರವಾಗಿ ಕೃಷ್ಣನಿಗೂ ನಮಗೂ ನೇರವಾದ ಒಂದು ಸಂಪರ್ಕ ಇರ್ತದೆ ಈ ರೀತಿಯಾಗಿ. ಸೊ ಇಲ್ಲಿ ನಾವು ನೋಡ್ಬೋದು, ಅರ್ಜುನ ಕೃಷ್ಣನ ಸ್ನೇಹಿತನಾದ ಕಾರಣ ಅವನು ಈ ಅಜ್ಞಾನವನ್ನು ಗೆದ್ದಿರ್ತಾನೆ. ಅಜ್ಞಾನ, ನಿದ್ರೆ, ಗುಡಕ ಅಂತ ಹೇಳಿದ್ರೆ ನಿದ್ರೆ, ಈ ಅಜ್ಞಾನವನ್ನು ಗೆದ್ದಿರ್ತಾನೆ. ಸೊ ಕೃಷ್ಣನ ಮಹಾಭಕ್ತನಾಗಿ ಅವನಿಗೆ ಕೃಷ್ಣನನ್ನು ಒಂದು ಕ್ಷಣವೂ ಮರೆಯಲು ಸಾಧ್ಯವಿರಲಿಲ್ಲ. ನೋಡಿ, ಎಷ್ಟು ಶುದ್ಧ ಭಕ್ತರಂದ್ರೆ ಹಾಗೆ, ಯಾವಾಗ್ಲೂ ಕೂಡ ಕೃಷ್ಣನನ್ನು ನೆನಪಿಟ್ಕೊಳ್ಳೋದು. ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ. ಯಾವಾಗ್ಲೂ ಕೃಷ್ಣನನ್ನು ನೆನಪು ಮಾಡಿ. ಏಕೆಂದ್ರೆ ಇದೇ ಭಕ್ತನ ಸ್ವಭಾವ. ಜಾಗೃತಾವಸ್ಥೆಯಲ್ಲಾಗ್ಲಿ ನಿದ್ರೆಯಲ್ಲಾಗ್ಲಿ ಭಕ್ತನು ಕೃಷ್ಣನ ಹೆಸರು, ರೂಪ, ಗುಣ ಮತ್ತು ಲೀಲೆಗಳನ್ನು ಯೋಚಿಸದಿರುವುದೇ ಇಲ್ಲ. ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತಾರೆ. ಹೀಗೆ ಕೃಷ್ಣನನ್ನು ಕುರಿತು ಸದಾ ಚಿಂತಿಸುವಷ್ಟರಿಂದಲೇ ಅವನು ನಿದ್ರೆಯನ್ನು, ಅಜ್ಞಾನವನ್ನು ಗೆಲ್ಲಬಲ್ಲ. ಇದಕ್ಕೆ ಕೃಷ್ಣ ಪ್ರಜ್ಞೆ ಅಥವಾ ಸಮಾಧಿ ಎಂದು ಹೆಸರು. ಈಗ ಸದಾ ಕೃಷ್ಣನನ್ನು ಕುರಿತೇ ಚಿಂತಿಸುವಂಥದ್ದು, ಕಾನ್ಶಿಯಸ್ನೆಸ್, ಕೃಷ್ಣ ಪ್ರಜ್ಞೆ. ಇದಕ್ಕೆ ನೀವು ಉದಾಹರಣೆಯಾಗಿ ನೋಡಿದ್ರಿ, ಭರತ ಮಹಾರಾಜರು ಅಜಿಂಕ್ಯ ಕುರಿತಾಗಿಯೇ ಯೋಚನೆ ಮಾಡ್ತಾ ಇದ್ರು. ಆಕ್ಚುಲಿ ಭರತ ಮಹಾರಾಜರು ಆ ಒಂದು ಭಕ್ತಿಯಲ್ಲಿ ಉನ್ನತ ಮಟ್ಟದಲ್ಲಿ ಇದ್ದವರು.
ಆದ್ರೆ ನಮಗೆ ಒಂದು ಉದಾಹರಣೆ ಕೊಡೋದಕ್ಕೋಸ್ಕರ ಅವರು ಮತ್ತೆ ಆ ಒಂದು ಕಾಡಿಗೆ ಹೋಗ್ತಾರೆ, ಆ ಜಿಂಕೆಯನ್ನು ನೋಡ್ತಾರೆ, ಜಿಂಕೆಯಲ್ಲಿ ಅವರು ವ್ಯಾಮೋಹಗೊಳ್ಳುವಂಥದ್ದು, ಆ ಜಿಂಕೆಯ ಸ್ಮರಣೆಯಲ್ಲಿ ಇರ್ತಾರೆ. ಅವ್ರು ನೆಕ್ಸ್ಟ್ ಜನ್ಮದಲ್ಲಿ ಜಿಂಕೆ ಆಗ್ತಾರೆ. ಹಾಗಾಗಿ ನಾವು ಯಾವಾಗ್ಲೂ ಕೃಷ್ಣನ ಸ್ಮರಣೆಯಲ್ಲಿ ಇರ್ಬೇಕು ಅಂತ ಹೇಳಿ, ಆಗ ನಮ್ಗೆ ನೆಕ್ಸ್ಟ್ ಜನ್ಮವನ್ನ ಕೃಷ್ಣ ವಿತರಿಸ್ತಾನೆ ಯಾವ ರೀತಿಯಾಗಿರ್ಬೇಕು. ಇಲ್ಲಿ ಋಷಿಕೇಶನಾಗಿ ಎಲ್ಲಾ ಜೀವಿಗಳ ಇಂದ್ರಿಯಗಳ ಮತ್ತು ಮನಸ್ಸುಗಳ ನಿರ್ದೇಶಕನಾಗಿ ಕೃಷ್ಣನಿಗೆ ಅರ್ಜುನನು ರಥವನ್ನು ಸೈನ್ಯಗಳ ಮಧ್ಯೆ ನಿಲ್ಲಿಸು ಎಂದು ಹೇಳುವುದಕ್ಕೆ ಕಾರಣವು ಅರ್ಥ ಆಯ್ತು. ಅವನು ಹಾಗೆಯೇ ಮಾಡಿ ಅನಂತರ ಕೆಳಗಿನ ಮಾತುಗಳನ್ನು ಕೇಳಿದನು. ಇಲ್ಲಿ 25ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ? ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾಂ ಸಮವೇತಾಂ ಕುರುನಿತಿ. ಭೀಷ್ಮ, ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಸಮ್ಮುಖದಲ್ಲಿ ಭಗವಂತನು, ಪಾರ್ಥ, ಇಲ್ಲಿ ನೆರೆದಿರುವ ಎಲ್ಲಾ ಕುರುವಂಶದವರನ್ನು ನೋಡು ಎಂದನು. ಎರಡೂ ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸಿ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು ಅರ್ಜುನ, ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ನೋಡು ಅಂತೇಳಿ. ಎಲ್ಲಾ ಜೀವಿಗಳ ಪರಮಾತ್ಮನಾಗಿ ಕೃಷ್ಣನು ಪಾರ್ಥನ ಮನಸ್ಸಿನ ವ್ಯಾಪಾರಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. ಇಲ್ಲಿ ಋಷಿಕೇಶ ಎನ್ನುವ ಪದವನ್ನು ಬಳಸಿರುವುದು ಆತನಿಗೆ ಎಲ್ಲವೂ ತಿಳಿದಿತ್ತು ಎನ್ನುವುದನ್ನು ಸೂಚಿಸುತ್ತದೆ. ಪಾರ್ಥ ಎಂದ್ರೆ ಕೃತ ಅಥವಾ ಕುಂತಿಯ ಮಗ, ಈ ಶಬ್ದದ ಬಳಕೆಯು ಅರ್ಥವಾಗ್ತಿದೆ. ಅರ್ಜುನನು ಕೃಷ್ಣನ ತಂದೆ ವಸುದೇವನ ತಂಗಿಯಾದ ಕೃತೆಯ ಮಗ. ಈ ಕಾರಣಕ್ಕಾಗಿ ತಾನು ಅರ್ಜುನನ ಸಾರಥಿಯಾದೆ ಎನ್ನುವುದನ್ನು ಕೃಷ್ಣ ಅರ್ಜುನನಿಗೆ ತಿಳಿಸಬಯಸಿದ. ಕೃಷ್ಣನು ಅರ್ಜುನನಿಗೆ ಕೌರವರನ್ನು ನೋಡು ಎಂದುದರ ಅರ್ಥವೇನು? ಅರ್ಜುನನು ಯುದ್ಧ ಮಾಡದಿರಲು ಬಯಸಿದ್ದನೆ. ಕೃಷ್ಣನು ತನ್ನ ಸೋದರತ್ತೆ ಕುಂತಿಯ ಮಗನಿಂದ ಇಂತಹ ನಡತೆಯನ್ನು ನಿರೀಕ್ಷಿಸಿರಲಿಲ್ಲ. ಅರ್ಜುನನ ಮನಸ್ಸಿನ ಮುಂದಿನ ಸ್ಥಿತಿಯನ್ನು ಹೀಗೆ ಭಗವಂತನು ವಿನೋದವಾಗಿ ಸೂಚಿಸಿದ. ಅಂದ್ರೆ ಇಲ್ಲಿ ಕೃಷ್ಣಾರ್ಜುನರು ಸ್ನೇಹಿತರಾಗಿದ್ರು, ಹಾಗೆ ಇಲ್ಲಿ ಸಂಬಂಧಿಕರಾಗಿದ್ರು ಅಂತ ನಾವಿಲ್ಲಿ ನೋಡ್ಬೋದು. ಅರ್ಜುನ ಯಾರಾಗಿದ್ದ? ಕೃಷ್ಣನ ಅತ್ತೆಯ ಮಗ ಆಗಿರ್ತಾನೆ. ಕೃಷ್ಣ ಅತ್ತೆ ಯಾರು? ಕುಂತಿ, ಕೃತೆಯ ಮಗ ಅರ್ಜುನನಾಗಿರ್ತಾನೆ. ಹಾಗೆ ಇಲ್ಲಿ ಭಗವಂತ ಋಷಿಕೇಶ ಅಂದ್ರೆ ಇಂದ್ರಿಯಗಳ ಒಡೆಯನಾಗಿರ್ತಾನೆ. ಎಲ್ಲ ತಿಳಿದಿರ್ತದೆ, ಎಲ್ಲರ ಹೃದಯದಲ್ಲಿ ಕೂಡ ಭಗವಂತ ಪರಮಾತ್ಮನಾಗಿದ್ದಾನೆ. ಹಾಗೆ ಇಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಏನಾಗ್ತಿದೆ ಅದೆಲ್ಲವೂ ಕೂಡ ಭಗವಂತನಿಗೆ ತಿಳಿಯುತ್ತೆ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ, ತತ್ರ ಪಶ್ಯ ಸ್ಥಿತಾನ್ ಪಾರ್ಥ ಪಿತೃನತಾ ಪಿತಾಮಹಾನ್ ಆಚಾರ್ಯಂ ತಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತತಾ ಶ್ವಶುರಾನ್ ಸುಹದೈಶ್ಚೈವ ಸೇನಯೋರುಭಯೋರಪಿ. ಅರ್ಜುನನು ಎರಡೂ ಸೈನ್ಯಗಳಲ್ಲಿಯೂ ಇದ್ದ ತನ್ನ ತಂದೆಯನ್ನು, ತಾತಂದಿರನ್ನು, ಗುರುಗಳನ್ನು, ಸೋದರ ಮಾವಂದಿರನ್ನು, ಸೋದರರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನು, ಮಾವಂದಿರನ್ನು, ಹಿತೈಷಿಗಳನ್ನು ನೋಡಿದನು. ಆಕ್ಚುಲಿ ಯುದ್ಧ ಅಂತ ಹೇಳಿದ್ರೆ ಅಲ್ಲಿ ಆ ಒಂದು ಶತ್ರುಗಳ ನಡುವೆ ನಡೆಯುವಂಥದ್ದು. ಆದ್ರೆ ಇಲ್ಲಿ ಬಂದಿರೋರೆಲ್ಲ ಯಾರು? ಸಂಬಂಧಿಕರು. ಇದನ್ನ ನೋಡ್ಬಿಟ್ಟು ಏನಾಗುತ್ತೆ ಅರ್ಜುನನಿಗೆ ಅಂತೇಳಿ ಮುಂದೆ ನಾವು ನೋಡ್ಬೋದು ಶ್ಲೋಕಗಳಲ್ಲಿ. ರಣಭೂಮಿಯಲ್ಲಿ ಅರ್ಜುನನು ಎಲ್ಲಾ ಬಗೆಯ ಬಂಧುಗಳನ್ನು ಕಂಡನು. ಭೂರಿಶ್ರವನಂತಹ ತನ್ನ ತಂದೆಯ ಓರಗೆಯವರು, ಭೀಷ್ಮ ಮತ್ತು ಸೋಮದತ್ತರಂತಹ ಪಿತಾಮಹರು, ಅಂದ್ರೆ ಇಲ್ಲಿ ಗುರುಗಳು, ಅಜ್ಜ ಎಲ್ಲರೂ ಬಂದಿದ್ದಾರೆ. ದ್ರೋಣಾಚಾರ್ಯ ಮತ್ತು ಕೃಪಾಚಾರ್ಯರಂತಹ ಗುರುಗಳು, ಶಲ್ಯ ಮತ್ತು ಶಕುನಿಗಳಂತಹ ಸೋದರ ಮಾವಂದಿರು, ದುರ್ಯೋಧನಂತಹ ಹಾಗೆ ಅನೇಕರನ್ನು ನೋಡಿದರು. ತನ್ನ ಹಲವಾರು ಸ್ನೇಹಿತರು ಇದ್ದ ಸೈನ್ಯಗಳನ್ನು ಕಂಡನು. ಶ್ಲೋಕ 27ರಲ್ಲಿ ಹೇಳುವಂಥದ್ದು, ತಾನ್ ಸಮೀಕ್ಷೆ ಸ ಕೌಂತೆಯ ಸರ್ವಾನ್ ಬಂಧುನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಕುಂತಿಯ ಮಗ ಅರ್ಜುನನು ಎಲ್ಲಾ ನೆಂಟರಿಷ್ಟರನ್ನು ಕಂಡಾಗ ತುಂಬಾ ಭಾವಪರವಶನಾಗಿ ಹೀಗೆ ಹೇಳಿದನು. ಈಗ ಏನಾಯ್ತು, ಅವನಿಗೆ ಆ ಒಂದು ಕಂಪ್ಯಾಷನ್, ಅನುಕಂಪ ಉಂಟಾಗುತ್ತೆ, ತುಂಬಾ ಕರುಣೆ ಉಂಟಾಗುತ್ತೆ ಈ ಸಂಬಂಧಿಕರನ್ನೆಲ್ಲ ನೋಡ್ಬಿಟ್ಟು. ಅರ್ಜುನ ಉವಾಚ ತುಷ್ಟ್ವೀಮಂ ಸ್ವಜನಂ ಕೃಷ್ಣ
ಯುಜುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ. ಅರ್ಜುನನು ಹೇಳಿದನು, ಕೃಷ್ಣ, ಯುದ್ಧಾಭಿಲಾಷೆಯಿಂದ ಇಲ್ಲಿ ನೆರೆದಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ದೇಹದ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯು ಒಣಗುತ್ತಿದೆ. ಇಲ್ಲಿ ಅವರಿಗೆ ಏನಾಯ್ತು? ಅರ್ಜುನನಿಗೆ ಬಹಳ ದುಃಖ ಉಂಟಾಗ್ತಾ ಇದೆ. ಸಂತರಲ್ಲಿ ಅಥವಾ ದೇವತೆಗಳಲ್ಲಿ ಇರುವ ಎಲ್ಲಾ ಸದ್ಗುಣಗಳು ಭಗವಂತನಲ್ಲಿ ನಿಜವಾದ ಭಕ್ತಿಯುಳ್ಳವರಲ್ಲಿ ಇರುತ್ತವೆ. ಆದರೆ ಭಕ್ತನಲ್ಲದವರು ವಿದ್ಯೆ ಮತ್ತು ಸಂಸ್ಕೃತಿಗಳಿಂದ ಲೌಕಿಕವಾಗಿ ಎಷ್ಟೇ ಅರ್ಹತೆಯನ್ನು ಗಳಿಸಿರಲಿ ಅವನಲ್ಲಿ ದಿವ್ಯ ಗುಣಗಳಿರುವುದಿಲ್ಲ. ಅದಕ್ಕೆ ಹೇಳ್ತಾರೆ, ನಾವು ಭಕ್ತರಾಗ್ಬೇಕು. ಭಕ್ತರಾದ್ರೆ ಎಲ್ಲಾ ಗುಣಗಳು ಬರ್ತದೆ ಅಂತ ಹೇಳಿ. ಭಕ್ತರ ಅಲ್ಲದಿದ್ರೆ ನಾವು ಎಷ್ಟೇ ಭೌತಿಕವಾಗಿ ವಿದ್ಯೆ ಪಡೆದಿದ್ರು ಕೂಡ ಏನಾಗುತ್ತೆ? ಆ ಗುಣಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ರಣರಂಗದಲ್ಲಿ ಇಲ್ಲಿ ಆ ಒಂದು ಭಕ್ತನಾಗಿರೋ ಕಾರಣ ಅರ್ಜುನನಲ್ಲಿ ಆ ಗುಣಗಳಿರುತ್ತೆ. ಸೊ ಅವನು ಏನ್ ಮಾಡ್ತಾನೆ? ರಣರಂಗದಲ್ಲಿ ತನ್ನ ನೆಂಟರು ಮತ್ತು ಸ್ನೇಹಿತರನ್ನು ಕಾಣುತ್ತಲೇ ತಮ್ಮಲ್ಲಿ ಹೋರಾಡಲು ನಿರ್ಧರಿಸಿದ್ದ ಅವರ ವಿಷಯದಲ್ಲಿ ಅರ್ಜುನನಿಗೆ ತಡೆಯಲಾರದಷ್ಟು ಕರುಣೆಯುಂಟಾಯಿತು. ಅಂದ್ರೆ ಎಷ್ಟೊಂದು ಹುಮ್ಮಸ್ಸಿನಿಂದ ಇವರು ಹೋರಾಡೋದಕ್ಕೆ ಬಂದಿದಾರಲ್ಲ, ಯಾರ ಜೊತೆ ಹೋರಾಡ್ಲಿಕ್ಕೆ ಬಂದಿದ್ದಾರೆ ಅವರು? ಅದನ್ನ ನೋಡ್ಬಿಟ್ಟು ಅವನಿಗೆ ತುಂಬಾ ದುಃಖ ಉಂಟಾಗುತ್ತೆ. ತನ್ನ ಕಡೆಯ ಯೋಧರ ಬಗೆಗೆ ಅವನಿಗೆ ಮೊದಲಿನಿಂದ ಅನುಕಂಪ. ಆದರೆ ಶತ್ರು ಪಕ್ಷದ ಸೈನಿಕರ ಮೇಲೆ ಎರಗಲಿರುವ ಮೃತ್ಯುವನ್ನು ಕಂಡು ಅವರ ವಿಷಯದಲ್ಲಿಯೂ ಮನಸ್ಸು ಕರಗಿತು. ಹೀಗೆ ಯೋಚಿಸುತ್ತಿರುವಂತೆಯೇ ಅವನ ದೇಹದ ಅವಯವಗಳು ನಡುಗಲಾರಂಭಿಸಿದವು. ಅವನ ಬಾಯಿಯು ಒಣಗಿತ್ತು. ಶತ್ರುಗಳ ಸಮರೋತ್ಸಾಹವನ್ನು ಕಂಡು ಅವನಿಗೆ ಅಚ್ಚರಿಯಾಯಿತು. ಅರ್ಜುನನ ರಕ್ತ ಸಂಬಂಧಿಗಳೇ ಆಗಿದ್ದ ಇಡೀ ಸಮುದಾಯವೇ ಅವನೊಡನೆ ಹೋರಾಡಲು ಬಂದಿತ್ತು. ಮೃದು ಮನಸ್ಸಿನ ಭಕ್ತನಾದ ಅರ್ಜುನನಿಗೆ ಇದನ್ನು ತಡೆಯಲಾಗಲಿಲ್ಲ. ಅರ್ಜುನನ ಅವಯವಗಳು ನಡುಗುತ್ತಿದ್ದು ಬಾಯಿಯು ಒಣಗುತ್ತಿದ್ದಷ್ಟೇ ಅಲ್ಲ, ಅವನು ಅನುಕಂಪದಿಂದ ಕಣ್ಣೀರು ಸುರಿಸುತ್ತಿದ್ದ ಎನ್ನುವುದನ್ನು ಇಲ್ಲಿ ಹೇಳಿಲ್ಲದಿದ್ದರೂ ಸುಲಭವಾಗಿ ಕಲ್ಪಿಸಿಕೊಳ್ಳಬಹುದು. ಅರ್ಜುನನಲ್ಲಿ ಈ ಲಕ್ಷಣಗಳು ದೌರ್ಬಲ್ಯದಿಂದ ಮೂಡಿದುವಲ್ಲ, ಭಗವಂತನ ಪರಿಶುದ್ಧ ಭಕ್ತನ ಗುಣವಾದ ಮೃದು ಮನಸ್ಸಿನಿಂದ ಮೂಡಿದವು. ಆದ್ದರಿಂದಲೇ ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈ ಗುಣೈಸ್ತ್ರ ಸಮಾಸತೆ ಸುರಾಹ ಹರಾವ ಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನಾಸತಿ ಧಾವತೋ ಬಹಿ ಎಂದು ಹೇಳಿದೆ. ಅಂದರೆ ದೇವೋತ್ತಮ ಪುರುಷನಲ್ಲಿ ಅಸ್ಖಲಿತ ಭಕ್ತಿ ಇರುವ ಆತನಲ್ಲಿ ದೇವತೆಗಳಲ್ಲಿರುವ ಎಲ್ಲಾ ಸದ್ಗುಣಗಳು ಇರುತ್ತವೆ. ಆದರೆ ಭಗವಂತನ ಭಕ್ತನಲ್ಲದವನಿಗೆ ಲೌಕಿಕ ಅರ್ಹತೆಗಳು ಮಾತ್ರ ಇರುತ್ತವೆ. ಇವುಗಳಿಂದ ಪ್ರಯೋಜನವಿಲ್ಲ. ಇದಕ್ಕೆ ಕಾರಣವೆಂದರೆ ಆತನು ಮನಸ್ಸಿನ ಕ್ಷೇತ್ರದ ಅಂಚಿನಲ್ಲಿ ಸುಳಿದಾಡುತ್ತಿರುತ್ತಾನೆ ಮತ್ತು ಕಣ್ಣು ಕುಕ್ಕುವ ಐಹಿಕ ಶಕ್ತಿಯಿಂದ ಖಂಡಿತವಾಗಿಯೂ ಆಕರ್ಷಿತನಾಗುತ್ತಾನೆ. ಇದನ್ನು ಭಾಗವತದಲ್ಲಿ ತಿಳಿಸಲಾಗ್ತದೆ. ಇದಕ್ಕೆ ನೀವು ಉದಾಹರಣೆಯಾಗಿ ನೋಡ್ತೀರಾ. ಶ್ರೀರಂಗಮಲ್ಲಿ ಒಬ್ಬ ಬ್ರಾಹ್ಮಣನಿರ್ತಾನೆ, ಅವನಿಗೆ ಓದು ಬರಹ ಇರುವುದಿಲ್ಲ. ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಹೋದಾಗ ಚೈತನ್ಯ ಮಹಾಪ್ರಭುಗಳು ಶ್ರೀಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ಅದು 500 ವರ್ಷಗಳ ಹಿಂದೆ ಲಿಖಿತ ಅವತಾರ ಹೊತ್ತಿ ಬರುವಂತದ್ದು. ಅಂದ್ರೆ ಈ ಸಂಕೀರ್ತನ ಯುದ್ಧವನ್ನು ಕೊಡ್ಲಿಕ್ಕೋಸ್ಕರ, ಈ ಸಂಕೀರ್ತನ ಆಂದೋಲನವನ್ನು ಪ್ರಾರಂಭ ಮಾಡಲಿಕ್ಕೋಸ್ಕರ. ಸೊ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಇರ್ತಾರೆ. ಸೊ ಆ ಬ್ರಾಹ್ಮಣ ಏನ್ ಮಾಡ್ತಾನೆ? ಈ ಭಗವದ್ಗೀತೆಯ ಪುಸ್ತಕವನ್ನು ಕುಳಿತುಕೊಂಡು ಸುಮ್ಮನೆ ಅದನ್ನ ತಿರುಗಿಸ್ತಾ ಇರ್ತಾನೆ, ಪುಟಗಳನ್ನು ತಿರುಗಿಸ್ತಾ ಇರ್ತಾನೆ. ಅದು ಕೂಡ ಇಲ್ಲಿ ಎಲ್ಲರ ಜನರ ಮಧ್ಯದಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾನೆ. ಆಗ ಎಲ್ಲರೂ ಕೂಡ ಅವನ ನೋಡಿ ನಗಾಡ್ತಾ ಇರ್ತಾರೆ ಜನರು. ಆದ್ರೆ ಚೈತನ್ಯ ಮಹಾಪ್ರಭುಗಳು ಇದನ್ನು ಗಮನಿಸ್ತಾ ಇರ್ತಾರೆ. ಮತ್ತೆ ಒಂದಿನ ಅವರ ಆ ಬ್ರಾಹ್ಮಣನ ಬಳಿ ಹೋಗಿ ಕೇಳುವಂಥದ್ದು, ಏನ್ ಮಾಡ್ತಾ ಇದೀಯಾ ನೀನು? ಸುಮ್ಮನೆ ಪುಸ್ತಕವನ್ನು ಪುಟೆ ತಿರುಗಿಸ್ತಾ ಇದೆಯಲ್ಲ ಅಂತೇಳಿ. ಆಗ ಆ ಬ್ರಾಹ್ಮಣ ಹೇಳ್ತಾನೆ, ನನಗೆ ಗುರುಗಳು ಆದೇಶಿಸಿದ್ದಾರೆ, ನೀನು ಭಗವದ್ಗೀತೆಯ ಪುಸ್ತಕವನ್ನು ಓದ್ಲೇಬೇಕು ಅಂತೇಳಿ. ಆದ್ರೆ ನನಗೆ ಓದು ಬರೋದಿಲ್ಲ. ಆದ್ರೆ ನಾನು ಗುರುಗಳ ಆದೇಶವನ್ನು ಪಾಲಿಸ್ತಾ ಇದ್ದೇನೆ. ಸರಿ, ನೀನ್ ಯಾಕೆ ಮುಖಪುಟ ನೋಡಿ ಒಂದು ಅಳ್ತಾ ಇದೀಯಾ ಎಲ್ಲ ಕೇಳಿದಾಗ ಅವನು ಹೇಳುವಂಥದ್ದು, ಬ್ರಾಹ್ಮಣ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಕೃಷ್ಣನೇ ಅರ್ಜುನನ ಸಾರಥಿಯಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಅಂದ್ರೆ ಅಷ್ಟೊಂದು ನಮ್ರತೆ ಭಗವಂತನಲ್ಲಿದೆ ಅಂತೇಳಿ. ಅದಕ್ಕೆ ಹೇಳುವಂಥದ್ದು ಇಲ್ಲಿ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಸರಿ, ನೀನಿನ್ನು ಓದ್ಬೇಕಾಗಿಲ್ಲ, ನಿಂಗೆ ಎಲ್ಲ ಅರ್ಥ ಆಯ್ತು ಭಗವದ್ಗೀತೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ಭೌತಿಕವಾದ ಏನು ವಿದ್ಯಾ ಅರ್ಹತೆಗಳು ಇದೆಲ್ಲವೂ ಕೂಡ ಇರ್ಲೇಬೇಕು ಅಂತ ಏನಿಲ್ಲ. ಯಾರು ಕೂಡ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಬೋದು, ಭಗವಂತನ ಬಗ್ಗೆ ತಿಳಿಬಹುದು, ಕೇಳ್ಬೋದು, ಶ್ರವಣ ಮಾಡ್ಬೋದು.
ಶ್ರವಣ ಮಾಡುವುದರ ಮೂಲಕ ಭಗವಂತನ ಬಗ್ಗೆ ತಿಳಿದುಕೊಂಡು ನಾವು ಈ ಭಕ್ತಿ ಸೇವೆಯನ್ನು ಮಾಡ್ತಾ ಹೋಗ್ಬೋದು ಅಂತ ಹೇಳಿ ಇದನ್ನ ನಾವಿಲ್ಲಿ ನೋಡ್ಬೋದು. ಈಗ ನಾವು ಇದು ಸುಲಭ ಆಕ್ಚುಲಿ. ಹರೇ ಕೃಷ್ಣ ಮಹಾಮಂತ್ರವನ್ನು ಯಾರು ಕೂಡ ಜಪಿಸಬಹುದು. ಈ ಸಣ್ಣ ಮಗುವಿನಿಂದ ಹಿಡಿದು ವೃದ್ಧರವರೆಗೆ ಯಾರು ಕೂಡ ಜಪಿಸಬಹುದು. ಜಪಿಸುವುದರಿಂದಲೇ ನಾವು ಭಗವಂತನ ಒಂದು ಅನುಗ್ರಹಕ್ಕೆ ಪಾತ್ರರಾಗಬಹುದು. ಹಾಗೆ ಭಗವದ್ಗೀತೆಯ ಒಂದು ಬಗ್ಗೆ ನಾವು ತಿಳಿದುಕೊಳ್ಬಹುದು. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಕಿ ಜೈ. ನಮ್ಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಪ್ರಗತಿಗೆ ಸಂಬಂಧಪಟ್ಟಾಗಿ ಯಾವ್ದಾದ್ರು ಏನಾದ್ರು ಪ್ರಶ್ನೆಗಳು? ಮೀಟಿಂಗ್ ಆಗುತ್ತಾ? ಹರೇ ಕೃಷ್ಣ. ಹರೇ ಕೃಷ್ಣ. ಮೀಟಿಂಗ್ ಆಗೋಯ್ತಾ ಮಾತಾಜಿ? ಹಲೋ ಮಾತಾಜಿ, ಹರೇ ಅಟೆಂಡೆನ್ಸ್ ಕೃಷ್ಣ. ಇದೆಯಾ? ಹರೇ ಕೃಷ್ಣ, ಅಟೆಂಡೆನ್ಸ್ ಇದೆಯಾ? ಇದೆ, ಹಾಕ್ತೇನೆ ನಿಮಿಷ. ಓಕೆ, ಹರೇ ಕೃಷ್ಣ. ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಹೇಗಾಯ್ತು ನಿಮ್ಗೆ ಕ್ಲಾಸು? ಗೀತಾ ವಿಸ್ತಾರವಾಗಿದೆ, ಆಗಿದೆ. ಲೆವೆಲ್ 2 ಮಧ್ಯ ಮಧ್ಯ ಸ್ವಲ್ಪ ಕಥೆಗಳು ಹೇಳಿದ್ರೆ ಸ್ವಲ್ಪ ಸ್ವಲ್ಪ ನಮಗೆ ಅರ್ಥ ಆಗುತ್ತೆ, ಜ್ಞಾಪಕದಲ್ಲಿ ಇರುತ್ತೆ ಕಥೆಗಳು ಹೇಳಿದ್ರೆ. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಶ್ಲೋಕಗಳನ್ನ ನಾವು ಕಳಿಸಿದ್ದೀವಿ, ಅದನ್ನ ನೋಡಿ ಕೊಡಿ. ಓಕೆ ಮಾತಾಜಿ. ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡೋಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಅಟೆಂಡೆನ್ಸ್ ಆಗ್ತಾ ಇದ್ದೀನಿ ಮಾತಾಡಿ ಸ್ವಲ್ಪ. ಇವತ್ತು ಡೇಟ್ ಆಗ್ತೈತೆ, ಡೇಟ್ 3. ಆಯ್ತು ಮಾತಾಜಿ.